ಪ್ರಚಲಿತಕ್ಕೆ ಸ್ವಾಗತ. ನಾನು ಚೈತ್ರ. ಇದೀಗ ತೆಂಗಿನ ಮರಕ್ಕೆ ಕೆಲವೊಂದಿಷ್ಟು ರೋಗಗಳು ಬಾಧಿಸ್ತಾ ಇರುವಂತದ್ದು, ಇದರಿಂದ ಸಾಕಷ್ಟು ತೆಂಗಿನ ಮರಗಳು ಇದೀಗ ನಾಶ ಆಗುವಂತಹ ಒಂದು ಭೀತಿಯನ್ನ ಎದುರಿಸ್ತಾ ಇರುವಂತದ್ದು. ಪ್ರತಿ ವರ್ಷ ಕೂಡ ಈ ರೀತಿ ಸಮಸ್ಯೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇರುವಂತದ್ದು. ಆದರೆ ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನಿರಬಹುದು ಅನ್ನುವಂತಹ ಕುರಿತು ನಾವಿಂದು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ನಮ್ಮ ಇದ್ರ ಜೊತೆ ಮಾತಾಡಲಿಕ್ಕಿದ್ದಾರೆ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘಟನೆಯ ಕಾರ್ಯದರ್ಶಿಯಾದಂತಹ ಮನೋಹರ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹಾಗೆ ಇನ್ನೊಬ್ಬರಿದ್ದಾರೆ ತುಂಬೆ ಬೆಂಟನ್ ಡ್ಯಾಮ್ನ ಸಂತ್ರಸ್ತ ರೈತರ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಎಂ ಸುಬ್ರಹ್ಮಣ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹಾಗೆ ಬಹಳ ಮುಖ್ಯವಾಗಿ ಮನೋಹರ್ ಶೆಟ್ಟಿ ಅವರೇ, ಮೊದಲು ನಾನು ಕೇಳಬೇಕು, ಇಲ್ಲಿ ಒಂದಿಷ್ಟು ತೆಂಗಿನ ಮರಗಳಿಗೆ ಕೆಲವೊಂದಿಷ್ಟು ರೋಗಗಳು ಇದೀಗ ಬಾಧಿಸ್ತಾ ಇರುವಂತದ್ದು, ಆದ್ರೆ ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನಿರಬಹುದು ಅಂತ? ಈ ತೆಂಗು ಎಂಬುದು ಒಂದು ಪವಿತ್ರವಾದಂತ, ನಾವು ಕಲ್ಪವೃಕ್ಷ ಅಂತ ಹೇಳ್ತೇವೆ. ಕರೆಕ್ಟ್. ಆ ಮರ ಪುರಾತನ ಕಾಲದಿಂದಲೂ ಒಳ್ಳೆ ಗೌರವ ಪಡೆದಂತ ಒಂದು ವೃಕ್ಷ. ಹೌದು. ನಮ್ಮ ಈ ಪರಿಸರವನ್ನ, ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಈಗ ಉಡುಪಿ ಇದರಲ್ಲಿ ತೆಂಗು ನಮ್ಮ ಜೀವಾಳ. ಭತ್ತ, ತೆಂಗು ಇದೆಲ್ಲ. ಆದ್ರೆ ನಾವು ಒಂದು ದುರಾದೃಷ್ಟದ ದೃಶ್ಯವನ್ನ ಒಂದು 8 ತಿಂಗಳಿಂದ ನೋಡ್ತಾ ಇದ್ದೇವೆ. ನಿಮ್ಮ ಈ ಕಲ್ಲಾಪು ಮಂಗಳೂರು ತಾಲೂಕಿನ ಮುಂದಕ್ಕೆ ಹೋಗುವ ತೊಕ್ಕೊಟ್ಟಿನಿಂದ ತಲಪಾಡಿಯಿಂದ ಅಲ್ಲಿಂದ ಉಳ್ಳಾಲ ಪ್ರದೇಶ ತನಕ ತೆಂಗಿನ ಮರಗಳ ಗರಿಗಳು ಒಣಗಿ, ಅದು ಎಲ್ಲಿಯಾದ್ರೂ ಸ್ವಲ್ಪ ಬೆಂಕಿ ಬಿದ್ದರೆ ಅದು ಮರವೇ ಸುಟ್ಟು ಹೋಗುವಂತ ಪರಿಸ್ಥಿತಿ. ಅದು ಎತ್ತರದಲ್ಲಿದೆ, ಬೆಂಕಿ ಬೀಳುವುದಿಲ್ಲ. ಆದರೆ ಈ 8 ತಿಂಗಳಿನಿಂದ ಇದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳ ಒಂದು ಕಿವಿಗೆ ಅಥವಾ ಕಣ್ಣಿಗೆ ಇದು ಬೀಳಲಿಲ್ಲ. ನಾವು ರೈತ ಸಂಘ ಮತ್ತು ಕೃಷಿ ವಿಜ್ಞಾನಿಗಳು ಒಮ್ಮೆ CPCRIನ ಕೃಷಿ ವಿಜ್ಞಾನಿ ಚೌಡಪ್ಪ, ಸನ್ಮಾನ್ಯ ಚೌಡಪ್ಪನವರು, ಅಂದ್ರೆ ಕೃಷಿ ವಿಜ್ಞಾನಿ ಅಲ್ಲ, ಅವರು ಅದರ ಡೈರೆಕ್ಟರ್, ಮತ್ತೆ ಕಂಕನಾಡಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಅದನ್ನ ಸಂಶೋಧನೆಗೆ ಅಂತ ಬಂದರು. ಬರುವಾಗ ಅವರು ಹೇಳೋದೇನೆಂದ್ರೆ, ಒಂದು ಪರ್ಯಾಯವಾಗಿ ಇದಕ್ಕೆ ಅದೊಂದು ರೋಗ, ಅದರ ಹೆಸರು ನಮಗೆ ವೈಜ್ಞಾನಿಕವಾಗಿ ನಮಗೆ ಹೇಳಲಿಕ್ಕಾಗೋದು, ನಾವು ರೈತರು, ಆದರೆ ಅದು ವಿಜ್ಞಾನಿಗಳಿಗೆ ಗೊತ್ತದು. ಅವರೊಂದು ಏನೋ ಒಂದು ಹೆಸರಿಟ್ಟುಕೊಂಡು ಇದು ಇಂಥದ್ದು ರೋಗ, ಇದಕ್ಕೆ ನಾವು ಪರ್ಯಾಯವಾಗಿ ಒಂದು ಹುಳವನ್ನು ಬಿಡ್ತೇವೆ, ಪರ್ಯಾಯವಾಗಿ ಹುಳವನ್ನು ಬಿಟ್ರೆ ಇದು ಬದುಕಬಹುದು, ಅಥವಾ ಮಳೆ ಬರುವಾಗ ತನ್ನಿಂದ ತಾನಕ್ಕೆ ರೋಗಗಳು ಹೋಗ್ತದೆ. ನಮ್ಮ ತಿಳುವಳಿಕೆ ಪ್ರಕಾರ ತೆಂಗಿನ ಮರದ ಗರಿ ಒಮ್ಮೆ ಒಣಗಿ ಅದರಲ್ಲಿರುವಂತಹ ಸಿರಿ ಒಣಗಿದ್ರೆ ಆ ತೆಂಗಿನ ಮರ ಬದುಕುವುದಿಲ್ಲ. ಒಂದು. ಎರಡನೇದಾಗಿ, ಇದು ನುಸಿಪೀಡ ಅಲ್ಲ. ಈಗ ಮೊದಲು ನಮ್ಮ ಕರಾವಳಿಗೆ ಒಮ್ಮೆ ನುಸಿಪೀಡ ಬಂದಿತ್ತು, ಅದಕ್ಕಾದ್ರೂ ಪರಿಹಾರ ಇದೆ. ಇದಕ್ಕೂ ಪರಿಹಾರ ಇದೆ ಅಂತ ಅವರು ವಿಜ್ಞಾನಿಗಳು ಹೇಳ್ತಾರೆ. ನಾವು ನಮ್ಮ ಪ್ರತ್ಯಕ್ಷದರ್ಶಿಯಾಗಿ ನಾನು ನೋಡಿದ್ದು, ಮತ್ತೆ ಜನರಲ್ಲಿ ಅಲ್ಲಿ ಮಾತಾಡಿದಾಗ, ಆ ತೆಂಗಿನ ಮರದ ತುದಿಯೇ ಏನು ಸಪೂರವಾಗಿ ಅದರ ತಲೆ ಹಾರಿ ಗಾಳಿ ಬಂದ್ರೆ ತಲೆ ಹಾರಿ ಹೋಗುವಂತ ಪರಿಸ್ಥಿತಿ ಇದೆ. ನಮ್ಗೆ 8 ತಿಂಗಳು, ಈಗ ಈ ಮೇ ತಿಂಗಳಲ್ಲಿ ಸ್ವಲ್ಪ ಕೊಯ್ಲು ಸಿಗ್ತಾ ಇತ್ತು, ಸಿಯಾಳ ಮತ್ತೆ ತೆಂಗಿನಕಾಯಿ ಎಲ್ಲ ಸಿಗ್ತಾ ಇತ್ತು. ಇಷ್ಟರವರೆಗೆ ನನಗೆ ಒಂದು 100 ತೆಂಗಿನ ಮರದಲ್ಲಿ 15 ಸಿಯಾಳ ಸಿಕ್ಕಿದೆ ಅಂತೇಳಿ ಒಬ್ರು ಲೇಡಿ ನಿನ್ನೆ ನಮಗೆ ದೂರು ಕೊಟ್ಟಿದ್ರು. ನಾವು ನಿನ್ನೆ ಅಲ್ಲ, ನಾವು ಇದನ್ನು 4-5 ತಿಂಗಳಿಂದ ಬೆನ್ನು ಹಿಡಿತಾ ಇದ್ದೇವೆ. ಅಲ್ಲಿ ಯಾರಲ್ಲಿ ಆದ್ರೆ ಅದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರ ನಮ್ಗೆ ಇಷ್ಟವರೆಗೆ ಸಿಗಲಿಲ್ಲ. ಇದೊಂದು ರೋಗ, ನಾವು ಹೇಳೋದಾದ್ರೆ ಒಂದು ರೋಗ ಇದು, ಅಥವಾ ಕೀಟ ಬಾಧೆ ಇರಬಹುದು. ಅದಕ್ಕೆ ಏನು ಕಾರಣ ಅಂತ ಹೇಳಿ ವಿಜ್ಞಾನಿಗಳೇ ಹುಡುಕಬೇಕು ಹೊರತು, ಅವ್ರಿಗೆ ಏನೋ ಒಂದು ಹೆಸರಿಟ್ಟುಕೊಂಡು ಅಡ್ಡ ಹೆಸರು ಇಡ್ತಾರೆ, ನಮ್ಗೆ ಅರ್ಥ ಆಗೋದಿಲ್ಲ ಅದು ರೈತರಿಗೆ. ವೈಜ್ಞಾನಿಕವಾಗಿ ಒಂದು ಹೆಸರು ಇಡ್ತಾರೆ, ಅದನ್ನ ಈ ಪರಿಸ್ಥಿತಿಯಲ್ಲಿ ಇದೆ ಈಗ. ಓಕೆ, ಸುಬ್ರಹ್ಮಣ್ಯ ಅವರೇ, ನೀವೇನು ಹೇಳ್ತಾರೆ? ಇವತ್ತು ಕಪ್ಪು ಹುಳ ಅನ್ನುವಂಥದ್ದು ಕೆಲವೊಂದಿಷ್ಟು ಹೇಳ್ತಾರೆ, ಕಪ್ಪು ತಲೆ ಹುಳ ಅನ್ನುವಂಥದ್ದು, ಅಥವಾ ಒಂದು ಒಟ್ಟಾರೆ ಒಂದು ಗೊಂದಲ ಅನ್ನುವಂಥದ್ದು ಸೃಷ್ಟಿಯಾಗಿದೆ ಇಲ್ಲಿ. ಬಹುಶಃ ದೇಶದ ಅನ್ನದಾತ ಅಂತ ಹೇಳುವ ರೈತನ ಬಗ್ಗೆ ಸರ್ಕಾರ ಅಥವಾ ಈ ಇಲಾಖೆಗಳು ಏನು ನಿರ್ಲಕ್ಷ್ಯ ವಹಿಸ್ತದೆ ಅಂತ ಹೇಳುವುದಕ್ಕೆ ಈವಾಗಲೇ ಮನೋಹರ್ ಶೆಟ್ಟಿ ಅದನ್ನು ಬಹಳ ಅಕ್ಷರಶವಾಗಿ ವಿವರಿಸಿಕೊಟ್ಟಿದ್ದಾರೆ. ಬಹುಶಃ ಹಣೆಪಟ್ಟಿ ಮಾತ್ರ ಇದೆ ದೇಶದ ಬೆನ್ನೆಲುಬು ರೈತ ಅಂತೇಳಿ. ರೈತನಿಗೆ ಬಂದಂತ ಕಷ್ಟಗಳು, ಅದು ಅಡಿಕೆಗಿರ್ಬೋದು, ತೆಂಗಿಗಿರ್ಬೋದು, ಬಾಳೆಗಿರ್ಬೋದು, ಅಥವಾ ಯಾವುದೇ ರೈತ ಬೆಳೆಸುವ ಬೆಳೆಗೆ ಸಂಕಷ್ಟಗಳು ಒದಗಿ ಬಂದಾಗ ಸರ್ಕಾರ ಅಥವಾ ಆಡಳಿತದವರು ಅದಕ್ಕೆ ಸ್ಪಂದಿಸಿದ್ದು ಬಹಳ ವಿರಳ. ಉದಾಹರಣೆಗೆ ಹೇಳೋದಿದ್ರೆ 2013ನೇ ಇಸವಿಯಲ್ಲಿ ಅಡಿಕೆ ಬೆಳೆಸುವವರಿಗೆ ಕೊಳೆ ರೋಗದ ಒಂದು
ಬಾಧೆ ವಿಪರೀತವಾಗಿ ತಟ್ಟಿತ್ತು. ಹೌದು, ರೈತ ಸರ್ವನಾಶ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸರ್ಕಾರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪತ್ರಿಕೆಗಳ ಮೂಲಕ ಅಥವಾ ಮಾಧ್ಯಮಗಳ ಮೂಲಕ ಅದಕ್ಕೆ ಪರಿಹಾರ ಅಂತ ಹೇಳಿ ಇದನ್ನು ಘೋಷಣೆ ಮಾಡಿತ್ತು. ರೈತನಿಗೆ ಮಾತ್ರ ಅದು ಈ ತನಕ ಸಿಲುಕದೆ ಅವ ಇನ್ನು ಕಂಗಾಲಾಗಿಯೇ ಇದ್ದಾನೆ. ಇದು ಒಂದು ಚಿಕ್ಕ ಉದಾಹರಣೆ. ಇದೇ ರೀತಿಯಾಗಿ ಈಗ ಉಳ್ಳಾಲದ ಪ್ರದೇಶ ಅಥವಾ ಆ ಕುಂಪಲ ಹೇಳುವ ಪ್ರದೇಶಗಳಲ್ಲಿ ಏನು ಆ ತೆಂಗಿನ ಮರಕ್ಕೆ ನಾವು ಕಲ್ಪವೃಕ್ಷ ಅಂತ ಹೇಳುವ ಏನು ಪೂಜನೆ ಭಾವನೆಯನ್ನು ಇಟ್ಟುಕೊಂಡು ಬೆಳೆಸುವಂತಹ ಒಂದು ಬೆಳೆ ಉಂಟ, ಅಂತ ಬೆಳೆಗೆ ಒಂದು ಸಂಕಷ್ಟ ಒದಗಿ ಬಂದಿದ್ರು ಇಲಾಖೆ ಅದರ ಬಗ್ಗೆ ಇನ್ನೂ ತಲೆ ಕೆಡಿಸಿಕೊಂಡಾಗಿಲ್ಲ. ಬಹುಶಃ ಹಾರಿಕೆಯ ಕೆಲವು ಉತ್ತರಗಳನ್ನು ಕೊಟ್ಟು ಅಥವಾ ಇವಾಗಲೂ ಇವರು ಹೇಳಿದಂತೆ ನಮಗೆ ಅರ್ಥ ಆಗದಂತ ಕೆಲವು ಶಬ್ದಗಳು ಹೆಸರುಗಳನ್ನು ಅವುಗಳಿಗೆ ಇಟ್ಟು ಪರಿಹಾರವನ್ನು ಘೋಷಿಸ್ತಾರೆ. ಮಳೆ ಬರುವಾಗ ಅದು ತನ್ನಿಂದಾನಿಗೆ ಕಡಿಮೆ ಆಗ್ತದೆ ಅಂತ ಹೇಳುದು ಇದು ಉಡಾಪೆಯ ಮಾತು ಅಂತ ಹೇಳ್ಬಹುದು. ರೈತನ ಕಷ್ಟಕ್ಕೆ ಏನು ಸ್ಪಂದಿಸಿದೆ, ಅವನಿಗೆ ಆದಂತ ನಷ್ಟಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸಿದೆ ಇದು ಮುಖ್ಯ. ರೈತನನ್ನು ಆ ಹಂತಕ್ಕೆ ಬರಬೇಕಿದ್ರೆ ಇವತ್ತು ರೈತ ಅವ ಕೊನೆಯ ಹಂತಕ್ಕೆ ತಲುಪಿದ್ದಾನೆ. ಯಾಕೆಂತ ಹೇಳಿದ್ರೆ ತಾನು ಬೆಳೆಸಿದ ಬೆಳೆಗಳಿಗೆ ಯೋಗ್ಯವಾದಂಥ ಬೆಲೆ, ಮಾರುಕಟ್ಟೆ, ಇದರ ಕೊರತೆ ಇವತ್ತು ಹೆಚ್ಚಾಗಿ ಹೇಳುದಿದ್ರೆ ದಕ್ಷಿಣ ಕನ್ನಡದಲ್ಲಿ ಇದರ ಒಂದು ಅನುಭವ ಪ್ರತಿಯೊಬ್ಬ ರೈತನಿಗೂ ಸಿದ್ಧವಾಗಿದೆ. ಒಂದು ಕಡೆ ರೈತನಿಗೆ ಬೆಂಬಲದ ಬೆಲೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಮಾರುಕಟ್ಟೆ ಸಿಗ್ತಾ ಇಲ್ಲ. ನಾವು ಇವತ್ತು ಒಂದು ಕುಡಿಯುವಂತ ಎಳನೀರು ಅಂಗಡಿಯಲ್ಲಿ ಹೋಗಿ ಕೇಳುವಾಗ 30 ರೂಪಾಯಿ ಅಂತ ಹೇಳಿದ್ರು ಬೆಳೆಸಿದಂತ ರೈತನಿಗೆ ಸಿಗುವುದು ಬರೀ 8 ರೂಪಾಯಿ ಮಾತ್ರ. ಹಾಗಿದ್ರೆ ಆ ವ್ಯತ್ಯಾಸಗಳು ಎಷ್ಟಿದೆ? ಈ ಉಳಿದ ಹಣ ಯಾವ ರೀತಿ ಮಧ್ಯವರ್ತಿಗಳ ಪಾಲಾಗ್ತದೆ ಅಂತ ಹೇಳುವುದನ್ನು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸರಿ ಮಾಡುವಂತ ವ್ಯವಸ್ಥೆ ಈ ತನಕ ಇದು ಜಾರಿಯಾಗಿರುವುದಿಲ್ಲ. ಹೀಗೆ ರೈತ ಭತ್ತದ ಬೆಳೆ ರೈತ ಇರಬಹುದು, ಅಡಿಕೆ ರೈತ ಇರಬಹುದು, ಎಲ್ಲರೂ ಇವತ್ತು ಸೋತು ಸುಣ್ಣಾಗಿದ್ದಾರೆ. ರೈತನ ಪರವಾಗಿ ಹೇಳಿಕೆಗಳು ಮಾತ್ರ ಬರ್ತದೆ ಅಷ್ಟೇ ಹೊರತು ಅವನಿಗೆ ನಿಜವಾದಂತ ಪ್ರೋತ್ಸಾಹನ ಅಥವಾ ಅವನಿಗೆ ಬಂದಂತ ಕಷ್ಟಕ್ಕೆ ಪರಿಹಾರ ಇದು ರೈತನಿಗೆ ತಲುಪುತ್ತಾ ಇಲ್ಲ. ಇದನ್ನು ಸರಿ ಮಾಡಬೇಕಂತ ತುರ್ತು ಅವಶ್ಯಕತೆ ಹೆಚ್ಚಾಗಿ ಹೇಳುವುದಿದ್ರೆ ದಕ್ಷಿಣ ಕನ್ನಡದಲ್ಲಿ ಇದು ಮೂಲಭೂತವಾಗಿ ಆಗಬೇಕಾದಂತ ಒಂದು ಕಾರ್ಯ. ಈ ನಿಟ್ಟಿನಲ್ಲಿ ನಮ್ಮ ಜನಪ್ರತಿನಿಧಿಗಳು ಅಥವಾ ಆಡಳಿತ ಇಲಾಖೆಯ ಅಧಿಕಾರಿ ವರ್ಗ ಇರಬಹುದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಮೂಲಕ ಚಿಂತನೆಯನ್ನು ಮಾಡಿದಲ್ಲಿ ಮಾತ್ರ ಇದು ಯಶಸ್ವಿಯಾಗಿ ರೈತನ ಮನ ಮುಟ್ಟುವಲ್ಲಿ ಅಥವಾ ಅದು ಅವನಿಗೆ ಪ್ರಯೋಜನ ಸಿಲುಕುವಲ್ಲಿ ಸಾಧ್ಯ ಆಗಲಿಕ್ಕೆ ಸಾಧ್ಯ ಉಂಟು. ಈ ನಿಟ್ಟಿನಲ್ಲಿ ಸರ್ಕಾರ ಅಥವಾ ಇಲಾಖೆ ಅಥವಾ ನಮ್ಮ ಜನಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಬೇಕಂತ ಅವಶ್ಯಕತೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಓಕೆ, ಹಾಗೆ ಮನೋಹರ್ ಶೆಟ್ಟಿ ಅವರೇ, ಇದೀಗ ಇಂತಹ ಒಂದು ರೋಗಗಳು ಈ ಕರಾವಳಿಯ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಅಂತ? ಈಗ ಈ ರೋಗ ವಿಶೇಷವಾಗಿ ಬೇರೆ ಕಡೆಯಲ್ಲೂ ಇಲ್ಲ. ನಮ್ಮ ತೊಕ್ಕೊಟ್ಟಿನ ಪ್ರದೇಶದಿಂದ ಇಲ್ಲಿವರೆಗೆ ತಲಪಾಡಿ ಗಡಿಯವರೆಗೆ ಮತ್ತೆ ಅಲ್ಲಿಂದ ಉಳ್ಳಾಲ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಾಧಾರಣ 20,000 ತೆಂಗಿನ 3,000 ಎಕರೆ 20,000 ತೆಂಗಿನ ಗಿಡಗಳಿಗೆ ಇದು ಎಫೆಕ್ಟ್ ಆಗಿದೆ. ಆ ಎಫೆಕ್ಟ್ ಆದಾಗ ಇವರಿಗೆ ಅಸಹಾಯಕ ಪರಿಸ್ಥಿತಿ. ಆದರೆ ಇದು ರೋಗ ಪ್ರಾರಂಭದಲ್ಲಿ ಸ್ವಲ್ಪ ಹಂತದಲ್ಲಿ ಬರುವಾಗ ಪತ್ರಿಕಾ ಮಾಧ್ಯಮಗಳು ಇದನ್ನು ಬಿತ್ತರಿಸ್ತಾ ಹೋಗುತ್ತಾ ಇರುವಾಗ ಎಚ್ಚೆತ್ತುಕೊಂಡಂತ CPCRI ಅಂದರೆ ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಬಂದು, ಅಂದ್ರೆ ಅದು ಹರಡುತ್ತಾ ಹೋದ್ರೆ ಅಲ್ಲಿ ಕಾಸರಗೋಡನ್ನು ಕಳೆದು ಎಲ್ಲ CPCRI ಎಲ್ಲ ತೋಟಗಳು ಹೋಗ್ತದೆ, ಓಡಿ ಬಂದು ಅದಕ್ಕೆ ಬೇಕಾದಂತ ಇದು ಮಾಡಿ ಅಲ್ಲಿಂದ ಮುಂದಕ್ಕೆ ಹರಡದಂತೆ ಮಾಡಿರಬಹುದು. ಯಾಕಂದ್ರೆ ಮತ್ತೆ ಹೋಗ್ಲಿಲ್ಲ ಆಚೆ, ತಲಪಾಡಿ ಕಡ್ದ ಅದು ಹೋಗ್ಲಿಲ್ಲ. ಅದು ಯಾಕೆ ಇಲ್ಲಿದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಂತದ್ದು, ಇದು ನಮ್ಮ ದುರಾದೃಷ್ಟ. ಅಲ್ಲ, ಹೋಗ್ಬಾರ್ದು, ನಾನು ಹೋಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡುವವಲ್ಲ, ಯಾವರಿಗೂ ಅದು ಎಫೆಕ್ಟ್ ಆಗಬಾರ್ದು. ಆದ್ರೆ ಒಂದು ದಿವಸ ಹೋದ್ರು, ಹುಳ ಬಿಟ್ಟರು ಹೋದ್ರು. ಇದು ಈ ರೀತಿಯಾಗಿ ಕೆಲಸ ಮಾಡೋದು. ಮನೋಹರ್ ಶೆಟ್ಟಿ ಅವರು ಮಾತಾಡೋಣ. ಒಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಹಾ ಸರ್ ನಮಸ್ತೆ, ಹೇಳಿ. ಹಲೋ, ನೀವೇ ಫೋನ್ ಮಾಡಿದ್ರು? ಹೌದು, ಯಾಕಂತ ಹೇಳಿದ್ರೆ ಇದೀಗ ತೆಂಗಿನ ಮರಗಳಿಗೆ ಕೆಲವೊಂದಿಷ್ಟು ಹುಳಗಳು ಕಾಣಿಸ್ಕೊಳ್ತಾ ಇರುವಂತದ್ದು, ಇದು ಮುಖ್ಯವಾದಂತಹ ಕಾರಣ ಏನಿರಬಹುದು ಅಂತ? ಹೆಚ್ಚಾಗಿ ಈಗಿನ ಬಹಳಷ್ಟು ಬಿಸಿಲುಗಳು ತೆಂಗಿಗೆ ಬಹಳ ಹೆಚ್ಚಾಗಿ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ತೆಂಗಿನ ಗಿಡಕ್ಕೆ ಕೆಮಿಕಲ್ ಫರ್ಟಿಲೈಸರ್, ಇದರಿಂದಾಗಿ ಇಂಥದೆಲ್ಲ ಹೊಸ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಈಗ ಮಳೆ ಜಾಸ್ತಿ ಬಂದಾಗ ಸ್ವಲ್ಪ ಅದು ಹೋಗ್ತದೆ ಅದರ ಪವರ್, ಹಾಗೆ ಸ್ವಲ್ಪ ಪುನಃ ಹೊಸ ಚಿಗುರು ಬಂದು ಇದಾಗ್ಲಿಕ್ಕೆ ಚಾನ್ಸ್ ಉಂಟು. ಓಕೆ, ಎಷ್ಟು ವರ್ಷದಿಂದ ಈ ರೀತಿಯ ಒಂದು ಕಾಯಿಲೆಗಳು ಬರ್ತಾ ಇದೆ, ಹೇಗೆ ಅಂತ? ಬೇರೆ ಬೇರೆ ತರ ಕಾಯಿಲೆಗಳು ಬರ್ತಾ ಉಂಟು. ಬೆಂಕಿ ರೋಗ ಅಂತ ಹೇಳಿ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಉಂಟು. ಈಗ ಇಲ್ಲಿ ಮೇಲೆ ಹೋದ್ರೆ ನೀವು ಆ ಕಡೆ ಮೇಲೆ ಇನ್ನೂ ಜಾಸ್ತಿ ರೋಗಗಳು ಕಾಣ್ತಾ ಇದೆ. ಬಹಳಷ್ಟು ತಮಿಳ್ನಾಡಲ್ಲಂತೂ ದೊಡ್ಡ ದೊಡ್ಡ ತೋಟಗಳೇ ಎಲ್ಲ ಖಾಲಿ ಆಗಿದೆ, ಹೋಗಿದೆ ಎಲ್ಲ. ಓಕೆ, ಕರಾವಳಿಯ ಯಾವ ಭಾಗದಲ್ಲಿ ಹೆಚ್ಚಾಗಿ ಇಂತಹದ್ದು ಕಾಣಿಸ್ಕೊಳ್ತದೆ ಅಂತ?
ಕಾರಾವಳಿ ಭಾಗದಲ್ಲಿ ಕೆಲವು ಈ ಕಡೆ ನಿಮ್ಮ ಹೈವೇ ಕಡೆಯಲ್ಲಿ ಅಂತೂ ಬಹಳಷ್ಟು ಕಾಣ್ತಾ ಇದೆ. ನಿಮ್ಮ ತುಂಬೆ ಆ ಸೈಡ್ ಎಲ್ಲ ಸ್ವಲ್ಪ ಉಂಟು. ನಮ್ಮ ಏರಿಯಾಕ್ಕೆ ಬಂದಿಲ್ಲ. ಈ ಕಡೆ ನಮ್ದು ಸ್ವಲ್ಪ ಬೇರೆ, ಮತ್ತೆ ನಾವು ಫರ್ಟಿಲೈಸರ್ ಹಾಕ್ತಾ ಇಲ್ಲ, ಸಾವಯವ ಕೃಷಿಯಲ್ಲಿ ಇದ್ದೇವೆ. ಅದರಿಂದ ನಮ್ಗೆ ಇಷ್ಟವರೆಗೆ ಅದು ಅಟ್ಯಾಕ್ ಆಗಿಲ್ಲ ದೇವರದಿಂದ. ಓಕೆ, ಇಂತಹ ಒಂದು ಸಮಸ್ಯೆಗಳಾದ್ರೆ ಸರ್ಕಾರದಿಂದ ಪರಿಹಾರ ಸಿಗುವಂತಹ ವ್ಯವಸ್ಥೆಗಳು ಸಿಗುತ್ತಾ ಹೇಗೆ ಅಂತ? ಪರಿಹಾರ ಸರ್ಕಾರ ಪರಿಹಾರ ಹೇಗೆ ಕೊಡ್ತದೆ ಅಂತ ಆಕ್ಚುಲಿ ಇನ್ನು ಸರಿಯಾಗಿ ನಮ್ಮ ಇನ್ಶೂರೆನ್ಸ್ ಸ್ಕೀಮನ್ನು ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಯಾರು. ಅದರಿಂದ ಮತ್ತು ತೆಂಗಿನ ಮರಗಳಂದ್ರೆ ತೆಂಗಿನ ತೋಟಗಳನ್ನೇ ಇಟ್ಟಲ್ಲ, ಅಲ್ಲಿ ಇಂಟರ್ ಕ್ರಾಪ್ ಆಗಿ ಇಟ್ಟವರು ಜಾಸ್ತಿ ಇದ್ದಾರೆ. ಅದರಿಂದ ಹೆಚ್ಚಾಗಿ ಇನ್ಶೂರೆನ್ಸ್ ಮಾಡಿಲ್ಲ. ಬೇಗ ಹೀಗೆ ಪರಿಹಾರ ಇದ್ರೆ ಪರಿಹಾರ ಕೊಡ್ಬೇಕು, ಅದು ಸರ್ಕಾರದ ಮೇಲೆ ಪರಿಹಾರದು. ಓಕೆ, ಇನ್ನೇನು ಕಪ್ಪು ತಲೆ ಹುಳ ಅಂತನಾ ಅಥವಾ ಅದು ಬೇರೆ ರೀತಿಯ ಒಂದು ಕಾಯಿಲೆ ತರನ ಹೇಗೆ ಅಂತ ತೆಂಗಿನ ಮರಕ್ಕೆ ಬರುವಂತದ್ದು? ಅದೇ ಕಪ್ಪು, ಅದು ಹೇಳ್ತಾರೆ ಈಗ ಕಪ್ಪು ಹುಳದಂತ ಹೇಳ್ತಾ ಇದ್ದಾರೆ. ಅದು ಒಂದು ತರ ಹುಳ. ಅದು ಹುಳ ಈಗ ಮಳೆ ಜಾಸ್ತಿ ಬಿದ್ದಾಗೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಮತ್ತೊಂದು ಬೆಂಕಿ ರೋಗ ಅಂತಲೂ ಇದೆ, ಅದು ಆ ತರದ್ದು ಇದೆ. ಬೇರೆ ಬೇರೆ ತರದ ರೋಗಗಳು ಇದೆ. ಇಲ್ಲಿ ನಮ್ಮ ಇದಕ್ಕೆ ಅಟ್ಯಾಕ್ ಆಗಿಲ್ಲ ಇಷ್ಟವರೆಗೆ. ಯಾಕಂದ್ರೆ ನಾವು ಹೆಚ್ಚು ಈ ಕೆಮಿಕಲ್ ಗೊಬ್ಬರವನ್ನು ಬಳಸುದಿಲ್ಲ. ಸಾವಯವಗೆ ಇಂತ ಇದೆಲ್ಲ ಕಮ್ಮಿ ರೋಗಗಳೆಲ್ಲ. ಓಕೆ, ಇಂತಹ ಒಂದು ಅಥವಾ ಕಪ್ಪು ತಲೆ ಹುಳ ಅನ್ನುವಂಥದ್ದು ಬಂದ್ರೆ ಒಂದು ಯಾವ ರೀತಿ ಆಗ್ತದೆ ಅಂತ ತೆಂಗಿನ ಮರ ಪೂರ್ತಿಯಾಗಿ ಒಣಗಿಬಿಡ್ತದೆ. ಮರ ಸತ್ತಾಗಿ ಆಗಿಬಿಡ್ತದೆ. ಪುನಃ ಮಳೆ ಬಿದ್ದಾಗ ಸ್ವಲ್ಪ ಬಿದ್ದಿರ್ತದೆ. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಹೌದು, ಹಾಗೆ ಮನೋಹರ್ ಶೆಟ್ಟಿ ಅವರೇ, ಇದೀಗ ತೆಂಗಿನ ಮರಕ್ಕೆ ಕಪ್ಪು ತಲೆ ಹುಳ ಅಂತನೋ ಅಥವಾ ಬೇರೆ ಯಾವುದೋ ಒಂದು ಹುಳ ಒಟ್ಟಾರೆ ಈಗ ನೀವು ಹೇಳಿದಾಗ ಒಂದು ಕಾಯಿಲೆ ತರ ಅದಕ್ಕೆ ವ್ಯಾಪಿಸಿಕೊಳ್ತಾ ಇದೆ ಅನ್ನುವಂಥದ್ದು, ಇಂತಹ ಸಂದರ್ಭದಲ್ಲಿ ಆ ಮರ ಹೇಗಿರ್ತದೆ ಅಂತ? ಮರ ಸೊರಗಿ ಒಣಗಿ ಅದರ ಮಡಲ್ಗಳೆಲ್ಲ, ಅದರ ಗರಿಗಳೆಲ್ಲ ಸತ್ತು ಹೋಗ್ತಾ ಇದೆ. ಅದಕ್ಕೆ ಅದರಲ್ಲಿರುವಂತಹ ಹರಿತಗಳು ನಾಶ ಆಗ್ತದೆ. ಈ ಗಿಡಗಳಿಗೆ ಈಗ ನಮಗೆ ಸಾಮಾನ್ಯವಾದ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಿದರೆ, ಈ ಹರಿತ ಇದ್ದರೆ ಮಾತ್ರ ಅದಕ್ಕೆ ಆಹಾರ ತೆಗೆದುಕೊಳ್ಳುವಂತ ಶಕ್ತಿ. ಅದು ಸಾವಯವ ಇರಲಿ ಕೆಮಿಕಲ್ ಇರಲಿ, ತಗೊಳ್ಬೇಕಾದ್ರೆ ಗರಿಗಳು ಬೇಕು. ಆ ಗರಿಯೇ ಇಲ್ಲ ಅದರಲ್ಲಿ. ಒಂದು ಏನೋ ಬೈ ಚಾನ್ಸ್ ಒಂದು ಉಳಿದರೆ ಮಳೆ ಬಂದರೆ ಒಂದು ಬರ್ತದೆ ಅಷ್ಟೇ. ಈಗ ಮಳೆ ಬಂದ ಕೂಡಲೇ ಅದು ಬದುಕಬಹುದು, ನಾನು ಒಪ್ತೇನೆ, ಬೇಕಾದ್ರೆ ಎಂಥವಾದಕ್ಕೂ ಒಪ್ತೇನೆ. ಆದರೆ ಅದ್ರಲ್ಲಿ ಈಲ್ಡ್ ಬರ ಇದ್ರೆ ನಾವು ಅದನ್ನು ನಡುವುದು ಯಾಕೆ? ಅದು ನೆರಳಿಗಲ್ಲ, ಅದು ಕ್ರಾಟನ್ ಅಲ್ಲ. ಅದರಿಂದ ಉತ್ಪತ್ತಿ ಬರಬೇಕು, ನಮಗೆ ಸಿಯಾಳ ಬರಬೇಕು, ತೆಂಗಿನಕಾಯಿ ಬೇಕು, ಆಹಾರ ಪದಾರ್ಥ, ಆಹಾರ ಭದ್ರತೆಯ ಒಂದು ವಿಷಯ ಇದು. ಈಗ ನಾನು ಪರ್ಟಿಕ್ಯುಲರ್ಲಿ ಈ ಮುಖ್ಯವಾಗಿ ಎಫೆಕ್ಟ್ ಆದಂಥ ಏರಿಯಾ ಅಂದರೆ ಉಳ್ಳಾಲ ಪ್ರದೇಶ. ಇದೊಂದು ವಿಶೇಷವಾದಂಥ ರೋಗ ಉಳ್ಳಾಲ ಪ್ರದೇಶದಲ್ಲಿದೆ. ಉಳ್ಳಾಲ ಪ್ರದೇಶದ ಇವರೇ ನಮ್ಮ ಅಲ್ಲಿಯ ಜನಪ್ರತಿನಿಧಿಯೇ ಅವರು, ಅಲ್ಲಿ ಆಹಾರ ಸಚಿವರು. ಅವರ ಜವಾಬ್ದಾರಿ ಜನರಿಗೆ ಆಹಾರವನ್ನು ಕೊಡುವುದು, ಆಹಾರ ಭದ್ರತೆಯನ್ನು ಒದಗಿಸುವುದು. ಅವರು ನಿತ್ಯವೂ ಓಡಾಡುವಂಥ ಪ್ರದೇಶ. ಅವರಿಗೆ ಹೇಳಿದಾರ ಯಾರು ಇಲ್ಲೋ ಗೊತ್ತಿಲ್ಲ, ಆದರೆ ಪತ್ರಿಕೆಗಳಲ್ಲಿ ಬಂದಿದೆ. ಬೇರೆ ಒಂದು ಏನಾದರೂ ಒಂದು ಗಲಭೆಗಳ ಇದಾದರೆ ಅದರ ಬಗ್ಗೆ ಬಹಳ ನಿಗಾವಹಿಸುವಂಥ ಮತ್ತು ಒಳ್ಳೆಯ ಕ್ರಿಯಾಶೀಲ ವ್ಯಕ್ತಿ. ನಾನು ಅವರನ್ನು ಒಬ್ಬ ಉತ್ತಮವಾದಂಥ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಹೇಳ್ತಾರೆ. ಅವರಿಗೆ ಅದನ್ನು ಅದಕ್ಕೆ ಬೇಕಾದಂಥ ಸರ್ಕಾರದಲ್ಲಿ ಪ್ರಾಬಲ್ಯ ಉಳ್ಳವರು. ಇದಕ್ಕೆ ಒಂದು ವ್ಯವಸ್ಥೆ ಅವರಿಗೆ ಮಾಡುವಂಥ ಜವಾಬ್ದಾರಿ ಇತ್ತು. ಇನ್ನೊಂದು ಕಡೆ ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಇದೆ. ಕೃಷಿ ಮಂತ್ರಾಲಯದ ಇದರಲ್ಲಿ ಅಧೀನದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಅಂತ ಇದೆ. ಅದು ಕೊಚ್ಚಿನ್ನಲ್ಲಿ ಅದರ ಇದು. ನಮ್ಮ ಸಂಸದರೇ ಅದರ ಸದಸ್ಯ. ಅದೇ ಮಾರ್ಗದಲ್ಲಿ ದಿವಸಾಗಲೂ ಓಡಾಡುವವರು. ಇವರಿಗೆ ಅಲ್ಲಿ ಇವನು ಪಾರ್ಲಿಮೆಂಟಲ್ಲಿ ನಿಂತುಕೊಂಡು ಅದಕ್ಕೆ ಬೇಕಾಗುವಂಥ ಪರ್ಯಾಯ ವ್ಯವಸ್ಥೆಗಳ ಒಂದು ಪರಿಹಾರವ ಅಥವಾ ವಿಜ್ಞಾನಿಗಳ ತಂಡವನ್ನೇ ಗಳಿಸ್ಬೋದು. ಅವರು ಈಗ ಹೇಳ್ತಾರೆ, ನೀವು ಕೇಳಿದರೆ ವಿಜ್ಞಾನಿಗಳು ಹೇಳ್ತಾರೆ, ನಾವು ಬಂದಿದ್ದೇವೆ, ಹುಳ ಬಿಟ್ಟಿದ್ದೇವೆ ಅಂತೇಳಿ. ಹುಳ ಬಿಟ್ಟು ಒಂದು ದಿವಸ ಹೋದರೆ ಹೋಗ್ತದ? ಅಲ್ಲಿ ಸಂಪೂರ್ಣವಾದಂಥ ಒಂದು ಅಟೆನ್ಷನ್ ಕೊಟ್ಟು ಆ ಪ್ರದೇಶವನ್ನು ತುರ್ತು ಪರಿಸ್ಥಿತಿ ಘೋಷಿಸಿದಾಗೆ ಆ ಪ್ರದೇಶದಲ್ಲಿ ಸ್ವಲ್ಪ ವಿಜ್ಞಾನಿಗಳ ತಂಡವನ್ನೇ ಕಳಿಸಬೇಕಿತ್ತು. ಇದು 1-2-3 ದಿವಸ 4 ಮಂದಿ ಹೋದ್ರಲ್ಲಿ ಅಲ್ಲಿ ಹುಳ ಬಿಟ್ಟರು, ಪತ್ರಿಕೆಯವರನ್ನು ಕರೆದ್ರು, ಪತ್ರಿಕಾಗೋಷ್ಠಿ ಮಾಡಿದ್ರು, ಅವರ ಕೆಲಸವನ್ನು ಮಾಡಿ ಕೈ ತೊಳ್ಕೊಂಡ್ರು. ಆದರೆ ಅಲ್ಲಿ ಗಂಭೀರವಾಗಿ ಅದನ್ನು ತಗೊಳ್ಳಿಲ್ಲ. ಇರಲಿ, ಈಗ ಅಧಿಕಾರಿಗಳಿದ್ದಾರೆ, ತೋಟಗಾರಿಕಾ ಅಧಿಕಾರಿಗಳು ಇಷ್ಟು ಮಾಡಿದ್ದೇನೆ ಅಂತ ಕೇಳಿದ್ರೆ ಹೇಳ್ತಾರೆ, ಸರಿ.
ಆದ್ರೆ ಇದನ್ನು ನೀವು ಸರ್ಕಾರದ ಗಮನಕ್ಕೆ ತಂದಿದ್ದೀರಾ. ರೈತನನ್ನ ಅಲ್ಲಿ ಬದುಕಿಸ್ಬೇಕು. ಅಲ್ಲಿ ತೆಂಗಿನ ತೋಟವನ್ನು ಯಾರು ಹೊಂದಿದ್ದಾರ, ಉಳ್ಳಾಲ ಪ್ರದೇಶದಲ್ಲಿ ಆಗ್ಲಿ ಎಲ್ಲೋ ಇರ್ಲಿ, ಆ ತೆಂಗಿನ ತೋಟದ ಅವನಿಗೆ ಅಲ್ಲಿ ನಷ್ಟ ಆಗಿದೆ. ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ಮಾತ್ರ ಹಣ ಕೊಡುವಂತ ವ್ಯವಸ್ಥೆ ಇಲ್ಲಿ ನಮ್ದು. ರೈತ ಅಲ್ಲಿ ಸಾಯ್ತಾ ಇದ್ದಾನೆ. ಈಗ ಅಲ್ಲಿ ತೆಂಗಿನ ಮರ ನಾಶ ಆಗುವಾಗ ಸಾಯ್ತಾ ಇಲ್ವ ಅವ ಅಂದ್ರೆ ಆ ತೆಂಗಿನ ಮರ ನಾಶ ಆಗುವಾಗ ಮತ್ತೆ ಅವ ತೆಂಗಿನಕಾಯಿ ಬೇಕಾದ್ರೆ ಅಂಗಡಿಗೆ ಹೋಗ್ಬೇಕು. ಕೆಲವಾರು ಸಾವಿರ ಗಟ್ಟಲೆ 20,000 ಇದರಲ್ಲಿ ಎಷ್ಟು ತೆಂಗಿನ ಕಾಯಿ ಆಗ್ಬಹುದು, ಅಷ್ಟು ನಷ್ಟವನ್ನ ಭರಿಸುವವರು ಯಾರು? ಈಗ ಮಳೆ ಬರುವಾಗ ಅದು ಜೀವ ಆಗ್ತದೆ, ಅವರ ಹೇಳಿಕೆ ಅಷ್ಟೇ, ಮಳೆ ಬರಲಿ ಜೀವ ಆಗ್ತದೆ, ಮಳೆ ಬರಲಿ ಜೀವ ಆಗ್ತದೆ ಅಂತೇಳಿ. ಅದು ಜೀವ ಆಗ್ತದೆ ಹೋಗ್ತೇನೆ ನಾನು, ಅದು ಯಾಕೆ ಅದು ಶೋಪೀಸ ಆ ತೆಂಗಿನ ಮರ? ಆ ರೈತನಿಗೆ ಅದರಿಂದ ಉತ್ಪತ್ತಿ ಪಡಿಬೇಕು, ಅವು ಬದುಕಬೇಕು ಅದರಲ್ಲಿ. ಅಂತ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿ ನಾನು ಬೇಕಾದ್ರೆ ಅದನ್ನು ಕಡಾಖಂಡಿತವಾಗಿ ಇಲಾಖೆಯ ಮೇಲೆ ಆರೋಪ ಹೊರಿಸ್ತೇನೆ. ಎಸ್. ಹಾಗೆ ಸುಬ್ರಹ್ಮಣ್ಯ ಅವರೇ, ಈಗ ನಾನು ಕೇಳಬೇಕು, ಈ ಒಂದು ತೆಂಗಿನ ಹುಳಕ್ಕೆ ಈ ರೀತಿ ಅಥವಾ ತೆಂಗಿನ ಮರಕ್ಕೆ ಈ ರೀತಿ ತಲೆ ಹುಳ ಅಥವಾ ತಲೆ ಕಪ್ಪು ತಲೆ ಹುಳ ಅನ್ನುವಂಥದ್ದನ್ನು ಹೇಳ್ತಾರೆ, ಆದ್ರೆ ಅದನ್ನ ನಾಶಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ವಾ ಅಂತ? ಇವತ್ತು ಮನಸ್ಸಿದ್ದರೆ ಮಾರ್ಗ. ಮನೋಹರ್ ಶೆಟ್ಟರ್ ಅವರು ಹೇಳಿದ ಹಾಗೆ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡಿದವಾಗ ಇದಕ್ಕೆಲ್ಲ ಪರಿಹಾರಗಳನ್ನು ನಾವು ಕಂಡುಕೊಳ್ಳಲಿಕ್ಕೆ ಅಥವಾ ಆ ಪರಿಹಾರ ಮಾಡಲಿಕ್ಕೂ ಸಾಧ್ಯತೆಗಳಿದೆ. ಇವತ್ತು ಏನಂತ ಹೇಳಿದ್ರೆ ಸರ್ಕಾರದ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ, ಇವರು ಹೇಳಿದಾಗೆ ಒಮ್ಮೆ ಮುಖಸ್ತುತಿಗಾಗಿ ಅಲ್ಲಿಗೆ ವೀಕ್ಷಣೆ ಮಾಡುವುದು, ಪರ್ಯಾಯವಾಗಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಘೋಷಿಸಿ ಪತ್ರಿಕೆಗಳ ಮೂಲಕ ಅಥವಾ ಮಾಧ್ಯಮಗಳ ಮೂಲಕ ಪ್ರಕಟ ಮಾಡಿದವಾಗ ಅವರ ಕೆಲಸ ಸಂಪೂರ್ಣ ಆಯಿತು ಅಂತ ಹೇಳೋ ಒಂದು ಭಾವನೆ ಇವತ್ತಿನ ಒಂದು ಆಡಳಿತ ವ್ಯವಸ್ಥೆಯಲ್ಲಿದೆ. ಪರಿಣಾಮಕಾರಿಯಾಗಿ ಅದು ಶಾಶ್ವತವಾಗಿ ಆ ಒಂದು ವ್ಯವಸ್ಥೆಗೆ ಪರಿಹಾರ ಒದಗಿಸಬೇಕು ಅಂತ ಹೇಳುವ ಇಚ್ಛಾಶಕ್ತಿ ಇವತ್ತಿನ ನಮ್ಮ ಆಡಳಿತದ ವರ್ಗದಲ್ಲಿ ಅಥವಾ ಅಧಿಕಾರಿ ವರ್ಗದಲ್ಲಿ ಕಂಡುಕೊಳ್ಳದೇ ಇರುವುದರಿಂದ ಇಂತಹ ಸಮಸ್ಯೆಗಳು ಪುನರಾವರ್ತನೆ ಆಗ್ತಾ ಇದೆ. ಉದಾಹರಣೆಗೆ ಹೇಳುವುದಿದ್ರೆ, ಪ್ರತಿ ವರ್ಷ ಮಳೆಗಾಲದಲ್ಲಿ ಕಡಲ್ಕೊರೆತ ಸಂಭವಿಸ್ತದೆ. ವರ್ಷ ಪ್ರತಿ ಸರ್ಕಾರ ಅದಕ್ಕೆ ಇಷ್ಟು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತದೆ. ಆ ಅನುದಾನಕ್ಕೆ ಅನುಗುಣವಾಗಿ ನಾವು ಇಷ್ಟು ಟನ್ ಕಲ್ಲುಗಳನ್ನು ಸಮುದ್ರಕ್ಕೆ ಹಾಕಿದ್ದೇವೆ ಅಂತ ಹೇಳ್ತೇವೆ. ಉಳ್ಳಾಲದ ಅದೇ ಭಾಗದಲ್ಲಿ, ತಣ್ಣೀರು ಬಂಧದ ಅದೇ ಭಾಗದಲ್ಲಿ ಪ್ರತಿ ವರ್ಷ ಕಡಲ್ಕೊರೆತ ಆಗ್ತಾ ಇರ್ತದೆ. ಪ್ರತಿ ವರ್ಷ ಸರ್ಕಾರ ಅದಕ್ಕೆ ಅನುದಾನ ನೀಡ್ತಾ ಇರ್ತದೆ. ಪರಿಹಾರ ಪಡೆದುಕೊಳ್ಳುವಂಥ ವ್ಯಕ್ತಿಗಳು ಕೂಡ ಅವರೇ ಆಗಿರ್ತಾರೆ. ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಮಾಡುವಂಥ ವ್ಯವಸ್ಥೆ ಅಥವಾ ಇಚ್ಛಾಶಕ್ತಿ ಇಲ್ಲದೆ ಇರೋದ್ರಿಂದ ಅದು ಆ ಸಮಯಕ್ಕೆ ಮಾತ್ರ ಸೀಮಿತ ಅಂತ ಹೇಳುವ ರೀತಿಯಲ್ಲಿ ಆಡಳಿತ ಮತ್ತು ಸರ್ಕಾರ ಇವತ್ತು ಆ ರೀತಿಯಾಗಿ ವರ್ತನೆ ಮಾಡ್ತಾ ಇರೋದ್ರಿಂದ ಇವತ್ತು ಈ ದುರಂತಗಳು ಮತ್ತೆ ಮತ್ತೆ ಸಂಭವಿಸ್ತಾ ಇದೆ. ಇವತ್ತು ಕೃಷಿಕನ ಸಮಸ್ಯೆಗಳನ್ನು ಪರಿಹಾರವಾಗಿ ಅದು ನಿರ್ಣಾಮ ಮಾಡುವುದು ಅಥವಾ ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸಬೇಕು ಅಂತ ಹೇಳುವ ಒಂದು ಇಚ್ಛಾಶಕ್ತಿಯಿಂದ ಕೆಲಸ ಮಾಡುವಂಥ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲದೇ ಇರುವುದರಿಂದ ಇಂತಹ ಸಮಸ್ಯೆಗಳು ಮತ್ತೆ ಮತ್ತೆ ಪುನರಾವರ್ತನೆ. ಈಗಾಗಲೇ ಉಳ್ಳಿಪಾಡಿ ಗೊತ್ತು ರಾಜೇಶ್ ನಾಯಕರು ಹೇಳಿದರು, ಸಮಸ್ಯೆಗಳು ವರ್ಷಂಪ್ರತಿ ಬೇರೆ ಬೇರೆ ಹೆಸರಲ್ಲಿ ರೋಗಗಳು ಉತ್ಪತ್ತಿ ಆಗ್ತಾ ಇರ್ತದೆ ಅಂತ ಹೇಳಿದೆ. ರೈತನ ಬೆನ್ನೆಲುಬಾಗಿ ಸರ್ಕಾರ ಇವತ್ತು ಏನು ವ್ಯವಸ್ಥೆ ಮಾಡಿದೆ? ಸರ್ಕಾರದ ಒಂದು ಯಾವುದೇ ಸೌಲಭ್ಯಗಳನ್ನು ಪಡೆಯದಿದ್ರು, ಉದಾಹರಣೆಗೆ ಈಗ ಕೊಳೆ ರೋಗಕ್ಕೆ ಮೈಲ್ತುತ್ತುಗಳು ಸರ್ಕಾರ ಬಿಡುಗಡೆ ಮಾಡ್ತದೆ. ಅದನ್ನು ಪಡಿಬೇಕಿದ್ರೆ ಸಿಗುವಂತ 2,000 ರೂಪಾಯಿ ಪರಿಹಾರಧನವನ್ನು ಪಡಿಬೇಕಿದ್ರೆ ಅವು 1,000 ರೂಪಾಯಿ ಖರ್ಚು ಮಾಡಬೇಕು. ಇನ್ನು ತನ್ನ 2 ದಿವಸದ ಕೆಲಸಗಳನ್ನು ಬಿಟ್ಟು ಅದರ ಹಿಂದೆ ಓಡಾಡುವಂತ ವ್ಯವಸ್ಥೆ ನಿರ್ಮಾಣ ಆಗಿ ಆವಾಗ ರೈತ ಏನಾಗ್ತದೆ ಅಂತ ಹೇಳಿದ್ರೆ ಈ ಸತಾಯಿಸುವ ಪದ್ಧತಿಯಿಂದ ವಿಮುಖನಾಗ್ತಾನೆ. ನಮ್ಗೆ ಇದು ಸಿಕ್ಕಿದ್ರು ಬೇಡ, ಒಂದು ಮಾತಿದೆ, ದೇವರು ಕೊಟ್ಟರು ಪೂಜಾರಿ ಬೇಡ ಅಂತೇಳಿ. ಅಂತ ವ್ಯವಸ್ಥೆಗಳು ಇವತ್ತು ಸರ್ಕಾರ ನಿರ್ಮಾಣ ಮಾಡಿಕೊಡೋದ್ರಿಂದ ಈ ಯಾವುದೇ ಒಂದು ಸವಲತ್ತುಗಳು ಅಥವಾ ಸರ್ಕಾರ ಕೊಡುವಂತ ಪರಿಹಾರಧನಗಳು ರೈತನ ಕೈಗೆ ನೇರವಾಗಿ ತಲುಪ್ತಾ ಇಲ್ಲ. ಇದನ್ನು ಪಡೀಲಿಕ್ಕೆ ಹರಸಾಹಸ ಮಾಡಬೇಕಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಈ ವ್ಯವಸ್ಥೆಗಳಲ್ಲಿ ಸುಧಾರಣೆ ಆದವಾಗ ರೈತನ ಬಗ್ಗೆ ಕಿಂಚಿತ್ತಾದರೂ ಒಂದು ಇಚ್ಛಾಶಕ್ತಿ ಅಥವಾ ರೈತರ ಹಿತಾಸಕ್ತಿಯನ್ನು ಉಳಿಸಬೇಕು. ದೇಶದ ಬೆನ್ನೆಲುಬು ಅನ್ನದಾತ, ಆತನಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಅಥವಾ ಅವ ಏನು ಭಿಕ್ಷೆ ಬೇಡುವುದಿಲ್ಲ ಸರ್ಕಾರದ ಮುಂದೆ, ಅವ ನೇರವಾಗಿ ಎಲ್ಲಿ ಹತಾಶೆಗೊಳಗಾಗಿದ್ದಾನೆ. ಇವಾಗ ಸಾವಿರಾರು ರೈತರ ಆತ್ಮಹತ್ಯೆ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದ್ದರೂ ಇನ್ನೂ ಕಣ್ಣು ತೆರೆದಿಲ್ಲ ಸರ್ಕಾರ ಇದರ ಬಗ್ಗೆ. ಅಂಥ ಪರಿಸ್ಥಿತಿಗಳು ಪುನರಾವರ್ತನೆ ಆಗದ ರೀತಿಯಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಆ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಮನೋಹರ್ ಶೆಟ್ಟಿ ಹೇಳಿದ್ರು, ರೈತ ಸತ್ತಾವಾಗ ಅವನಿಗೆ ಪರಿಹಾರ ಕೊಡಲಿಕ್ಕೆ ವ್ಯವಸ್ಥೆಗೆ ಮಾತ್ರ ಸರ್ಕಾರ ಇವತ್ತು ಮುಂದುವರಿತಾ ಇದೆ. ಆದರೆ ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗದ ರೀತಿಯಲ್ಲಿ ರೈತನ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಹೇಳ ಆ ಇಚ್ಛಾಶಕ್ತಿಯನ್ನು ಇವತ್ತು ಆಡಳಿತ ವರ್ಗವನ್ನು ಆ ಮನಮುಟ್ಟುವ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡಾಗ ಖಂಡಿತ ಇವತ್ತು ರೈತ ನಿರಾಸಕ್ತಿ ಅಂತ ಆಳುವುದಿಲ್ಲ. ಇವತ್ತು ರೈತ ತನ್ನ ಕೃಷಿ ಕಾರ್ಯಗಳನ್ನು ಬಿಟ್ಟು ಪಲಾಯನ ಮಾಡುವಂಥ ಒಂದು ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾವು ಈ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರಾಜ್ಯ ಹೆದ್ದಾರಿ ಇರ್ಬೋದು, ಈ ಕೆಲಗಳಲ್ಲಿ ಹೊಲ ಗದ್ದೆಗಳನ್ನು ಸಾಕಷ್ಟು ಕಂಡಾಗ ಇವಾಗ ಅದರಲ್ಲೆಲ್ಲ ಕಟ್ಟಡಗಳು ಮಾತ್ರ ಕಾಣ್ತದೆ ಹೊರತು ಕೃಷಿ ಕಾರ್ಯಗಳು ಕಾಣ್ತಾ ಇಲ್ಲ. ಇದಕ್ಕೆ
ಸರ್ಕಾರ ರೈತರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತದೆ ಅಂತ ಹೇಳೋದಕ್ಕೆ ಒಂದು ದೃಷ್ಟಾಂತ. ಎಸ್, ಇದ್ರ ಬಗ್ಗೆ ನಾವು ಇನ್ನಷ್ಟು ಚರ್ಚೆ ಮಾಡೋಣ. ಒಂದು ಸಣ್ಣ ಬ್ರೇಕ್ ಅನ್ನು ತೆಕ್ಕೊಳ್ಳೋಣ. ಎಸ್ ವೀಕ್ಷಕರೇ, ಇದೀಗ ಏನು ಈ ಒಂದು ತೆಂಗಿನ ಮರಗಳಿಗೆ ಕಪ್ಪು ತಲೆಹುಳ ಬಾಧಿಸ್ತಾ ಇದೆ ಅನ್ನುವಂಥದ್ದು ಒಂದೆಡೆ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಅದು ಕಪ್ಪು ತಲೆಹುಳನ ಅಥವಾ ಬೇರೆನ ಅನ್ನುವಂತಹ ಗೊಂದಲ ಇಲ್ಲಿ ಸೃಷ್ಟಿ ಆಗ್ತಾ ಇರುವಂತದ್ದು. ಜೊತೆಗೆ ಸರ್ಕಾರ ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಮಾಡ್ತಾ ಇರುವಂತದ್ದು. ಎಸ್, ಇದ್ರ ಬಗ್ಗೆ ನಾವು ಇನ್ನಷ್ಟು ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಹಾಗೆ ಮನೋಹರ್ ಶೆಟ್ಟಿ ಅವರೇ, ಇದೀಗ ಈ ಒಂದು ಕಪ್ಪು ತಲೆಹುಳ ಅಥವಾ ಆ ಥರದ್ದು ಏನಾದರೂ ಬಾಧಿಸ್ಕೊಂಡ್ರೆ ಅದನ್ನ ಯಾವ ರೀತಿ ನಿವಾರಣೆಯನ್ನ ಮಾಡ್ತಾರೆ ಅಥವಾ ಸರ್ಕಾರ ಅದರಲ್ಲಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತ? ಅದರಲ್ಲಿ ನಾನು ಈಗಾಗಲೇ ತಿಳಿಸಿದ್ದೇನೆ ನಿಮಗೆ. ಏನಂದ್ರೆ ಒಂದು ಒಂದು ಆ ರೋಗಕ್ಕೆ ವಿರೋಧವಾಗಿ ಅದನ್ನು ನಾಶಪಡಿಸುವಂತ ಒಂದು ಪರೋಪಕಾರಿ ಜೀವಿಯನ್ನು ಅವರು ಬಿಟ್ಟಿದ್ದಾರೆ. CPCRI ಅವರು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಬಂದು ಅದನ್ನು ಮಾಡಿದ್ದಾರೆ. ಒಂದು ಕೆಲಸ ಮಾಡಿ ಅಲ್ಲಿಗೆ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ. ಅದು ಅವರಿಗೆ ಅಷ್ಟೇ. ಅಂದ್ರೆ ಅದು ಒಂದೊಂದೇ ಮರಕ್ಕೆ ಬಿಡುವಂತದ ಅಲ್ಲ, ಅದನ್ನು ಇಡೀ ವಾತಾವರಣಕ್ಕೆ ಬಿಟ್ಟು ಬಿಡುವುದು. ವಾತಾವರಣಕ್ಕೆ ಬಿಟ್ಟಾಗ ಅದು ಎಲ್ಲ ಕಡೆ ಅದು ಹೋಗಿ, ಆದರೆ ವಾತಾವರಣಕ್ಕೆ ಬಿಟ್ಟ ಮೇಲೆ ಜಾಸ್ತಿ ಆಗಿದೆ. ಈಗ ಅಲ್ಲಿವರೆಗೆ ಉಳ್ಳಾಲದವರೆಗೆ ಹೋಗಿದೆ. ಆಗ ಉಳ್ಳಾಲದವರೆಗೆ ಇರಲಿಲ್ಲ. ಇವರು ಬಿಡುವಾಗ ಇದ್ದದ್ದು ಇಲ್ಲೇ, ಅದು ತೊಕ್ಕೊಟ್ಟಿನ ಹತ್ತಿರದ ಒಂದು ಪ್ರದೇಶದಲ್ಲಿ ಇತ್ತು. ಅದು ಮುಂದೆ ಹೋಯ್ತು. ಆಡಮ್ ಕುದುರು ಅಂತ ಹೇಳಿದೆ. ಇಲ್ಲಿ ತೊಕ್ಕೊಟ್ಟಿನ ಹತ್ತಿರ ಆಡಮ್ ಕುದುರು ಅಂತ ಇದೆ, ಅಲ್ಲಿತ್ತು ಮೊದಲದು. ಅಲ್ಲಿಂದ ಮುಂದಕ್ಕೆ ಈಗ ಹೋಗಿ ತಲಪಾಡಿಯಿಂದ ಉಳ್ಳಾಲಕ್ಕೆಲ್ಲ ಹೋಗಿದೆ. ಅಲ್ಲಿಂದ ನಾನು ಈ ನಿನ್ನೆ ನಮ್ಮ ಒಂದು ಸಂಬಂಧಿಕರ ಮನೆ ಹತ್ರ ನೋಡ್ತೇನೆ, ಅಲ್ಲಿಗೆ ಕೂಡ ಬಂದಿದೆ, ಒಳಗೆ ತೊಕ್ಕೊಟ್ಟಿನ ಒಳಗಡೆ. ಅಂದ್ರೆ ಅದು ಪಸರುತ್ತಾ ಇದೆ. ಈಗ ಮಳೆ ಬಂದ್ರೆ ನಿಲ್ಬಹುದು, ಯಾವುದು ಪಸರುವುದು ನಿಲ್ಬಹುದು. ಆದ್ರೆ ಮರದಲ್ಲಿ ತೆಂಗಿನಕಾಯಿ ಇದೆ. ಒಂದು ಬೇಕಾದ್ರೆ ನಾನೀಗ ಇವರಿಗೆ ತೋಟಗಾರಿಕಾ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ಗೆ ಚಾಲೆಂಜ್ ಮಾಡ್ತೇನೆ, ಅವರು ಒಂದನ್ನು ಪ್ರಯೋಗಾತ್ಮಕವಾಗಿ ತಗೊಳ್ಳಿ, ಬರುವ ವರ್ಷ ತೆಂಗಿನಕಾಯಿ ತೆಗೆದುಕೊಳ್ಳಿ. ನಾವು ಅದನ್ನು ಅವರ ಮೇಲೆ ಆರೋಪ ಮಾಡೋದನ್ನೇ ನಿಲ್ಲಿಸ್ತೇವೆ. ಅವ್ರ ಹತ್ರ ಒಂದು ಪಾಯಿಂಟ್ ನಮ್ದು ಈಗ ತೋಟಗಾರಿಕೆಯ ಜಾಯಿಂಟ್ ಡೈರೆಕ್ಟರ್ ಹತ್ರ ಇಷ್ಟು ಹೇಳ್ತೇನೆ ನಾನು, ನೀವು ಒಂದು ತೆಂಗಿನ ಮರವನ್ನು ಪ್ರಯೋಗ ಮಾಡಿ ನೋಡಿ, ಮಳೆ ಬರಲಿ, ಅದಕ್ಕೆ ಸಾವಯವ ಆಗಲಿ ಕೆಮಿಕಲ್ ಆಗಲಿ ಅದನ್ನು ಉಪಯೋಗಿಸಿ, ಬರುವ ವರ್ಷ ಅದರಿಂದ ನಮಗೆ ಒಂದು ಹಿಂಗಾರ ತೆಗೆದುಕೊಳ್ಳಿ. ನಾವೀಗ ಹೇಳುದ ಮತ್ತಷ್ಟು ಚರ್ಚೆ ಮಾಡೋಣ. ಒಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ 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 ಹೇಳಿ. ಹಾ ಸರ್, ನಮಸ್ತೆ. ನಮಸ್ತೆ. ಓಕೆ, ಇದೀಗ ತೆಂಗಿನ ಮರಗಳಿಗೆ ಕೆಲವೊಂದಿಷ್ಟು ತಲೆಹುಳ ಅಥವಾ ಕಪ್ಪು ತಲೆಹುಳ ಬಾಧಿಸಿದೆ ಅನ್ನುವಂಥದ್ದು, ಅದು ಕಪ್ಪು ತಲೆಹುಳನ ಅಥವಾ ಬೇರೆ ಏನಾದ್ರೂ ಇರ್ಬೋದಾ, ಹೇಗೆ ಅಂತ? ಅದು ಕಪ್ಪು ತಲೆ ಹುಳದ್ದೇ ಪ್ರಭಾವ. ಆದ್ರೆ ಅಧಿಕಾರಿಗಳು ರೈತರ ಬರಿಗೆ ಕಡೆಗೆ ಗಮನ ಕೊಡುವಾಗ ಅದು ಕಂಪ್ಲೀಟ್ ಅಜೀರ್ಣಾವಸ್ಥೆಗೆ ಬಂದಿದೆ. ಈಗ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಅದನ್ನು ಮಳೆಗಾಲದಲ್ಲಿ ಸರಿ ಆಗ್ತದೆ, ಅದನ್ನು ಹಾಗೆ ಇದು ಮಾಡ್ಬೋದು, ಅದಕ್ಕೆ ಮ್ಯಾನ್ಯೂರ್ ಕೊಟ್ರೆ ಆಗ್ತದೆ ಅಂತ. ಬಟ್ ಅದು ಮ್ಯಾನ್ಯೂರ್ ತೆಗೆಯುವಾಗ 3 ವರ್ಷ ಬೇಕಾಗ್ಬೋದು ಇಳುವರಿ ಬರ್ಬೇಕಾದ್ರೆ. ಅದರಿಂದ ರೀಪ್ಲಾಂಟೇಶನ್ ಮಾಡಿ ಈಗ ಹೈಬ್ರಿಡ್ ವೆರೈಟಿ ರೈತರಿಗೆ ಫ್ರೀ ಆಗಿ ಡಿಪಾರ್ಟ್ಮೆಂಟ್ ಇಂದ CPCRI ಎಲ್ಲ ಕೊಟ್ರೆ ರೈತರು ಸ್ವಲ್ಪ ಅನುಕೂಲಸ್ಥರಾಗಬಹುದು ಮುಂದಿನ ದಿನಗಳಲ್ಲಿ. ಸದ್ಯದಲ್ಲಿ ನಾವು ಹೇಳುದಂದ್ರೆ ರೈತರಿಗೆ ಈಗಾಗಲೇ ತೆಂಗಿದ್ದು ಸಮಸ್ಯೆಗಳು ಜಾಸ್ತಿ ಉಂಟು ನೋಡಿ, ಮರ ಕತ್ತುದು, ಇನ್ನೊಂದು ಹಾರ್ವೆಸ್ಟಿಂಗ್ ಎಲ್ಲ. ಅದೇ ಡ್ವಾರ್ಫ್ ವೆರೈಟಿ ಇದ್ದು ಕೊಟ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಇರ್ತದೆ. ಅದಕ್ಕೆಲ್ಲ ಈಗ ಹೈಬ್ರಿಡಿಟಿ ಮಾಡುವಾಗ ರೆಸಿಸ್ಟೆನ್ಸ್ ಎಲ್ಲ ಕೊಟ್ಟಿರ್ತಾರೆ. ಆದ್ರಿಂದ ನಾನು ಹೇಳುದು ಏನಂದ್ರೆ, ಅವರಿಗೆ ಬದಲಿ ವ್ಯವಸ್ಥೆ ಅಂತ ಹೇಳಿದ್ರೆ ಈ ಪ್ಲಾಂಟೇಶನ್ಗೆ ವ್ಯವಸ್ಥೆ ಮಾಡಿ ಕೊಡುದು ಸದ್ಯದ ಪರಿಸ್ಥಿತಿ. ಸಂಪನ್ಮೂಲವನ್ನು ಸಂಬಂಧಪಟ್ಟ ಬ್ಯಾಂಕುಗಳಿಂದ ಮಾಡಿಸಿ ಕೊಡುದು, ಸರ್ಕಾರದ ವತಿಯಿಂದ ಆಗ್ಬೇಕದು. ಓಕೆ, ಇದೇನು ತೆಂಗಿನ ಮರಿಗೆ ಇಂತಹ ಸಮಸ್ಯೆಗಳಾದಾಗ ಕೆಲವೊಂದಿಷ್ಟು ಮರಗಳೇ ಕೂಡ ಸತ್ತೋಗುವಂತಹ ಸಾಧ್ಯತೆಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಮರಗಳು ಸಾಯದಿದ್ರು ಅದು ನಿಮ್ಗೆ ಬರಡು ದನದ ಟೈಪ್, ಬರಡು ಜಾನುವಾರುಗಳ ಟೈಪ್. ಈಗ ಅದು ಹಾರ್ವೆಸ್ಟಿಂಗ್ ಗೆ ಸಮಸ್ಯೆ. ಅದು ನೀವು ಕುಂದಾಪುರ ಕಡೆಗೆ ಹೋದ್ರೆ ಅಲ್ಲಿ ಸಹ ಅದೇ ಸಮಸ್ಯೆ ಆಗಿದೆ. ಅಲ್ಲೆಲ್ಲ ಅದೇ ತರ ಮಾಡಿದ್ದಾರೆ ಅವರು ರೀಪ್ಲಾಂಟೇಶನ್. ಬಟ್ ಅಲ್ಲಿ ಅಧಿಕಾರಿಗಳು ಬೇಗನೆ ಸ್ಪಂದನೆಗೆ ಅವರಿಗೆ ಅಧಿಕಾರಿಗಳು ಗಮನ ಕೊಟ್ಟು ಅದನ್ನು ಸ್ವಲ್ಪ ಚೇತರಿಸಿದ್ದಾರೆ. ಆದ್ರಿಂದ ಅವರು ಬಚಾವಾಗಿದ್ದಾರೆ. ಈ ಅಧಿಕಾರಿಗಳು ಆ ಪ್ರಯೋಗವನ್ನು ಈಗ ಇಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನಿಲ್ಲ ಹೇಳಿದ್ರೆ ಕರಗಿ ಹೋಗಿದೆ ಅದು ಮರಗಳು, ಸಂಪೂರ್ಣ ಅಜೀರ್ಣ ವ್ಯವಸ್ಥೆಗೆ ಬಂದಿದೆ. ಓಕೆ, ಇಂತಹ ಮರಗಳು ಹೌದು ಹೇಳಿ. ಈಗ ಅಧಿಕಾರಿಗಳು ಹೇಳ್ತಾರೆ ರೀಪ್ಲಾಂಟೇಶನ್ ಅಗತ್ಯ ಇಲ್ಲ, ಅದನ್ನೇ ಮ್ಯಾನ್ಯೂರ್ ಕೊಟ್ರೆ ಆಗ್ತದೆ ಅಂತ. ಆದ್ರೆ ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ವ್ಯತ್ಯಾಸ ಉಂಟು, ಸಮಸ್ಯೆ.
ಓಕೆ, ಹಾಗೇನೆ ತೆಂಗಿನ ಮರಗಳು ಇದೀಗ ಬೇರೆ ಫಸಲ್ನ ಹಾಗೆ ಅತಿ ಶೀಘ್ರದಲ್ಲಿ ಬರುವಂತದ್ದಲ್ಲ, ತುಂಬಾ ಲೇಟ್ ಆಗಿ ಬರುವಂತದ್ದು. ಹಾಗಾಗಿ ಅದೊಂದು ದೀರ್ಘಕಾಲಿಕ ಬೆಳೆ. ಸೊ ಇಂತಹ ಸಂದರ್ಭದಲ್ಲಿ ಒಮ್ಮೆ ಇಂತಹ ರೋಗಗಳು ಬಾಧಿಸಿದ್ರೆ ಮತ್ತೆ ಅದನ್ನ ಫಸಲನ್ನ ಪಡೆಯಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಕ್ರಮ ತೆಗೆದುಕೊಳ್ಳುವುದಿಲ್ಲ ಅಂತ? ಅಧಿಕಾರಿಗಳು ಹೀಗೆ ಸ್ಟ್ರಿಕ್ಟ್ ಆಗಿ ಅಧಿಕಾರಿಗಳ ಕಡೆಗೆ ರೈತರ ನಡಿಗೆ ಅಂತ ಹೇಳಿದ್ದು ಅಂದ್ರೆ ಮಾತ್ರ ಅವರು ಬರುದು ಹೊರತು, ಇಲ್ಲದ್ರೆ ಅಧಿಕಾರಿಗಳು ಅವರ ಡಿಪಾರ್ಟ್ಮೆಂಟ್ ಗೆ ಹೋದ್ರೆ ಕೂಡ ರೈತರಿಗೆ ಯಾವುದೇ ಒಂದು ಸರಿಯಾದ ಒಂದು ಸ್ಪಂದನೆ ಕೊಡದೆ ಅವರಿಲ್ಲ ಇವರಿಲ್ಲ ಅದ್ ಮೇಲಾಧಿಕಾರಿ ಇಲ್ಲ ಅಂತ ಹೇಳಿ ಕಾಲ್ ಜಾರಿಕೊಂಡು ಕೂತ್ಕೊಳ್ತಾರೆ. ಸಮಸ್ಯೆ ಅವ್ರದ್ದು. ಕರಾವಳಿಯ ಭಾಗದಲ್ಲಿ ಎಷ್ಟು ಇದೀಗ ತೆಂಗಿನ ಮರಗಳಿರಬಹುದು ಅಂತ ಬಹಳ ಅಂದಾಜಿನ ಪ್ರಕಾರ? ಕರಾವಳಿಯಲ್ಲಿ ಅಂದಾಜಿನ ಪ್ರಕಾರ ಈಗ ನಿಮ್ಗೆ ಸಾಧಾರಣ ನಮ್ಮ ಈ ಮಂಗಳೂರು ಕೋಸ್ಟಲ್ ಏರಿಯಾದಲ್ಲಿ ಒಂದು 2 ಲಕ್ಷಕ್ಕೂ ಮಿಕ್ಕಿ ಇರ್ಬೋದು. ಅದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸ್ಪ್ರೆಡ್ ಆಗಿ ಆಗ್ತದೆ. ಅದರಿಂದ ನಾನು ಹೇಳುದಾದ್ರೆ ರಿಪ್ಲೇಸ್ ಮಾಡೋದೇ ಒಳ್ಳೇದಲ್ಲ. ಅಷ್ಟಾಗುವ ಆ ಒಂದು ಇದು ಉಳಿತದೆ ಅಲ್ಲ, ಒಂದಿದ್ದಕ್ಕೆ ಅವರು ಮಾಡ್ಲಿ, ಅವರ ಟ್ರೀಟ್ಮೆಂಟ್ ಮಾಡ್ಲಿ. ಅದೇನ ಜೈವಿಕ ಕೀಟಾಣುಗಳನ್ನು ಬಿಡ್ತಾರೆ ಅಂತ ಹೇಳ್ತಾರೆ ಅಲ್ಲ ಅವರು, ಅದು ಮಾಡ್ತಾ ಅದಕ್ಕೆ ಪ್ರೋಸೆಸ್ ತಗೊಳ್ಳಿ. ಈಗ ಇದಕ್ಕೆ ರೈತರಿಗೆ ಇದೇ ಮಾಡೋದು ಒಳ್ಳೇದು, ರಿಪ್ಲೇಸ್ಮೆಂಟ್ ಮಾಡಿ ಪ್ಲಾಂಟೇಶನ್ ಮಾಡೋದು ಒಳ್ಳೇದು, ಹೈಬ್ರಿಡ್ ವೆರೈಟಿ. ಮುಂದಿನ ದಿನಗಳಲ್ಲಿ ರೈತರು ಸಹ ಒಂದು ಒಳ್ಳೆ ರೀತಿಯ ಆರ್ಥಿಕ ದೃಢತೆಗೆ ಅವರು ಇಳುವರಿ ತಕೊಂಡು ಅದರ ಉತ್ಪತ್ತಿ ಜಾಸ್ತಿ ಮಾಡುವ ವ್ಯವಸ್ಥೆ ಆಗ್ತದೆ. ಓಕೆ, ಹಾಗೇನೆ ಎಷ್ಟು ವರ್ಷಗಳಿಂದ ಈ ರೀತಿ ಒಂದು ಸಮಸ್ಯೆಗಳಾಗ್ತಾ ಇತ್ತು ಅಂತ ತೆಂಗಿನ ಮರಗಳಿಗೆ? ಇತ್ತೀಚೆಗೆ ಒಂದು 15 ವರ್ಷದಿಂದ ಪ್ರಾರಂಭ ಆಗಿದೆ. ತೆಂಗಿನ ಮರಕ್ಕೆ ನುಸಿ ರೋಗ ಪ್ರಾರಂಭ ಆಯ್ತಲ್ಲ, ಅದರಿಂದಲೇ ಪ್ರಾರಂಭ ಆಗಿದೆ. ನುಸಿ ರೋಗವು ಇದು ಒಟ್ಟಿಗೆ ಬಂದಿದೆ. ಓಕೆ, ಇದೀಗ ಯಾವ ಒಂದು ಭಾಗಗಳಿದೆ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತದ್ದು ಅಂತ? ಅದು ಕರಾವಳಿ ಪ್ರದೇಶಕ್ಕೆ ಹೆಚ್ಚಾಗಿ ಬಾಧೆ ಕೊಡ್ತದೆ. ಮುಂದಿನ ದಿನಗಳಲ್ಲಿ ಸಿಹಿನೀರಿನ ಇದು ತೆಂಗಿನ ಮರಕ್ಕೂ ಬಾಧೆ ಜಾಸ್ತಿ ಆಗ್ತಾ ಬರ್ತದೆ ಅದು. ಓಕೆ, ಎಸ್ ಸರ್, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಹಾಗೆ ಮನೋಹರ್ ಶೆಟ್ಟಿ ಅವರೇ, ಇದು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದು. ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆಗಳಾಗ್ತಾ ಇತ್ತು ಅಂತ ಇಲ್ಲಿ? ಅಲ್ಲ, ವಿವಿಧ ರೋಗಗಳನ್ನ ಈ ತೆಂಗಿನ ಮರ ಇರಲಿ, ಅಡಿಕೆ ಮರ ಇರಲಿ, ಬಾಳೆ ಇರಲಿ ಅಥವಾ ಭತ್ತ ಇರಲಿ, ಅದು ಎದುರಿಸಿಕೊಂಡೇ ಬಂದದ್ದು. ಆ ಬೆಳೆಗಳ ಒಟ್ಟಿಗೆ ಅಲ್ಲಿ ಇದು ಕರಟ್ಟಿ ಈ ಕೃಷಿಯೇ ಬೇಡ, ಪಲಾಯನ ಮಾಡುವ ಇಲ್ಲಿಂದ ಎಲ್ಲಿಯಾದರೂ ಹೋಟೆಲ್ನಲ್ಲಿ ಒಂದು ಕೆಲಸ ಸಿಕ್ಕಿದ್ರೆ ಆಗಬಹುದು ಅಥವಾ ಏನಾದರೂ ಒಂದು ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಆಗಬಹುದು ಎಂಬ ವಾತಾವರಣ ಬಂದದ್ದೇ ಈ ಪರಿಸ್ಥಿತಿಯಿಂದಾಗಿ. ಅಂದರೆ ಒಮ್ಮೆ ಹುಳಗಳನ್ನು ಬಿಟ್ಟಿದ್ದೇವೆ ನಾವು, ನೀವು ಏನು ಹೆದರಬೇಡಿ ಮಳೆ ಬರಲಿ ಅಂತ ಹೇಳುವುದು ಹೋಗುದು. ಆದರೆ ಅಲ್ಲಿ ಸಫರ್ ಆಗುದು ಯಾರು? ಇವರ ಕೈಯಿಂದ ಏನು ಹೋಗುದಿಲ್ಲ. ಇವರಿಗೆ ಲಾಭವೇ ಇದು. ಇಂಥದ್ದು ಬಂದರೆ ರೋಗ ಬಂದರೆ ಇವರಿಗೆ ಲಾಭ, ಬೇರೆ ಯಾರಿಗೂ ಇಲ್ಲ. ಯಾರಿಗೆ? ಡಿಪಾರ್ಟ್ಮೆಂಟ್ನಲ್ಲಿ ಅಥವಾ ಇದರಲ್ಲಿ ದೊಡ್ಡ ಮೊತ್ತದ ಒಂದು ಇದ್ದ ಹಣವನ್ನು ಆಚೆ ಈಚೆ ಮಾಡಿ ಆದರೆ ಇಲ್ಲಿ ಸಫರ್ ಆಗುವವ ಯಾರು? ಮೂಲತಃ ಸಫರ್ ಆಗುವ ಆ ಮನೆ, ಆ ತೆಂಗಿನ ಮರವ, ಭತ್ತವ, ಅಡಿಕೆಯ ಅದರ ಮಾಲಕ. ಇವರ ಹತ್ರ ಪರಿಹಾರವೇ ಇಲ್ಲ. ಇದು ಡಾಕ್ಟರ್ಗಳು ಏನು ಮಾಡ್ತಾರೆ ಅಂದರೆ, ಇದು ರೋಗಿಗಳನ್ನು ಆಸ್ಪತ್ರೆಯಲ್ಲಿ ಕೂತ್ಕೊಳಿಸ್ತಾರೆ, ಏನೋ ಸ್ವಲ್ಪ ಇದ್ರೆ ವೆಂಟಿಲೇಟರ್ ಇಟ್ಟು ಬಿಲ್ ಮಾಡ್ತಾರೆ. ಲಾಸ್ಟಿಗೆ ಸಾಯುವ ತನಕವೂ ಪ್ರಯತ್ನ ಮಾಡ್ತಾರೆ, ಸತ್ತ ಮೇಲೆ ಕೈ ಎತ್ತಾರೆ. ಇದು ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಅಂತೇಳಿ ಇದು ಹೀಗೆ ಆಗಿದೆ. ಈಗ ನಮ್ಮದು ಹುಳ ಬಿಟ್ಟದ್ದು ಸಕ್ಸಸ್, ಮಳೆ ಬರಲಿ. ಆದರೆ ಸಾಯುವವ ಯಾರು ಇಲ್ಲಿ? ಸಾಯುವವ ಆ ತೆಂಗಿನ ಮರದ ಅಥವಾ ಯಾವುದೇ ಆ ಜಮೀನಿನ ಬಡ ರೈತ, ಅವ ಸಾಯ್ತಾನೆ. ಇದು ಇವ್ರದ್ದು ಆಪರೇಷನ್ ಸಕ್ಸಸ್ಸೇ, ಇವ ಸತ್ತಾಗಿದೆ. ಇಲ್ಲಿ ಈಗ ನಾನು ಈಗ ಇವರು ಒಬ್ಬ ಸುದೀಶ್ ಮಯ್ಯ ಆ ರೈತರು ಒಂದು ಸಜೆಷನ್ ಕೊಟ್ಟರು. ನಾವೊಂದು ಪ್ರಪೋಸಲ್ ಇಟ್ಟಿದ್ದೇವೆ. ಪ್ರಪೋಸಲ್ ಇಟ್ಟರೆ ಇವರು ಇಲ್ಲಿಯ ಅಧಿಕಾರಿಗಳ ಇಟ್ಟರೆ ಅದು ಪ್ರಯೋಜನ ಇಲ್ಲ, ಅವರಿಗೆ ಅರ್ಥ ಆಗುವುದೂ ಇಲ್ಲ. ಅದು ಅವ್ರಿಗೆ ಬೇಡವೂ ಬೇಡ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಬೇಡ ಅವರಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರದಿಂದ ಬಂದಂತಹ ಎಲ್ಲ ಯೋಜನೆಗಳು ಒಮ್ಮೆ ಜಾರಿಯಾಗಿ ಮಾರ್ಚ್ 31ನೇ ತಾರೀಕಿಗೆ ಒಮ್ಮೆ ಬಿಲ್ಲು ಡ್ರಾ ಮಾಡಿ ಬಿಡುವ, ಅದೇ ಮುಖ್ಯ ಉದ್ದೇಶ. ಯಾಕಂದ್ರೆ ಇಲ್ಲಿ ತೆಂಗಿನ ಮರಕ್ಕೆ ನುಸಿ ರೋಗ ಬಂತು ಅಂತ ಹೇಳಿ ಒಂದು ಪರ್ಯಾಯವಾದ ಪ್ರಯೋಗವನ್ನು ಮಾಡಲಿಕ್ಕೆ ಇದು ನೋಡಿದ್ರು. ಅಂದ್ರೆ ನೀರಾ ಟ್ಯಾಪಿಂಗ್. ನೀರ ಅಂದ್ರೆ ಒಂದು ಕಲ್ಪ, ನಾವು ನೀರ ಅಂತ ಹೇಳುವುದಿಲ್ಲ. ನೀರ ಅಂತ ಹೇಳಿದ್ರೆ ಅದಕ್ಕೆ ಹೆಸರು ಸ್ವಲ್ಪ ತಪ್ಪು ತಿಳುವಳಿಕೆ ಬರ್ತದೆ. ಅಂದ್ರೆ ಶೇಂದಿ ಅಂತ ಬರ್ತದೆ, ಅದು ಶೇಂದಿ ಅಲ್ಲ, ಅದು ಕಲ್ಪರಸ. ಆ ರೋಗವನ್ನು ತಡೆಗಟ್ಟುವಂತಹ ಶಕ್ತಿ
ಇದು ಕಲ್ಪರಸ ಮೂರ್ತೆ ಮಾಡಿದರೆ ಬರ್ತದೆ, ಅದನ್ನು ಮೂರ್ತೆದಾರರು ಮಾಡಬೇಕು. ಇದನ್ನು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ತುಂಬೆಯಲ್ಲಿ ದೊಡ್ಡ ಒಂದು ಇದನ್ನೇ ಮಾಡಿದರು, ಪ್ರಾಜೆಕ್ಟ್ ಮಾಡಿದರು. ನೀರಾ ಪ್ರಾಜೆಕ್ಟಿನ ಒಂದು ಕಾರ್ಖಾನೆ, ಇದನ್ನು ಒಂದು ಘಟಕವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಮಂಜೂರು ಮಾಡಿದರು ಇಲ್ಲಿ. ಅದು ಹೊರಳ್ತಾ ಹೋಗಿ ಏನೋ ಆಯಿತು, ಅದು ಓಪನ್ ಆಯಿತು. ಓಪನ್ ಆಗಿ ಅದನ್ನು ಸಹಕಾರಿ ತತ್ವದ ಅಡಿಯಲ್ಲಿ ನಾವು ನಮ್ಮ ಸರ್ಕಾರ ನಡೆಸಬೇಕು ಅಂತೇಳಿ ಆದೇಶ ಕೊಟ್ಟಿತು. ಈ ಸಂದರ್ಭದಲ್ಲಿ ಇದು ಉದ್ಘಾಟನೆ ಆಗುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಹಕಾರಿ ತತ್ವದ ಇದರಲ್ಲಿ ತೆಂಗು ಬೆಳೆಗಾರರ ಸಂಘಟನೆ ಇರಲಿಲ್ಲ. ಅದು ನಮ್ಮ ಸ್ವಲ್ಪ ಹಿನ್ನಡೆ. ಅದು ಯಾರ್ದು? ದಕ್ಷಿಣ ಕನ್ನಡ ಜಿಲ್ಲೆಯವರದ್ದು ಹಿನ್ನಡೆ. ಅಲ್ಲಿ ಇರಲಿಲ್ಲ. ಇರದಾಗ ಕೇರಳದಲ್ಲಿ, ಹತ್ತಿರದ ಕೇರಳದಲ್ಲಿ ಪಾಲಕ್ಕಾಡ್ನಲ್ಲಿ ಅಂದರೆ ಈ ತೆಂಗಿನ ವಿಷಯವಾಗಿ ಕೇರಳದ ಪ್ರತಿಯೊಬ್ಬ ನಾಗರಿಕ, ಅಧಿಕಾರಿ ಮತ್ತು ಇವರು ಯಾರು ಜನಪ್ರತಿನಿಧಿಗಳು ಅದರ ಬಗ್ಗೆ ಬಹಳ ಒಂದು ಉತ್ತೇಜನ ತೆಗೊಳ್ಳುವಂಥ ಒಂದು ಮನೋಭಾವನೆ ಅವರವರು ನಾವು ನೋಡಿದ್ದೇವೆ ಕೇರಳದಲ್ಲಿ. ನಾರಾಯಣನ್ ಯಾರೊಬ್ಬರು MP ಇದ್ದಾರೆ, ಅವರು ಹೇಳ್ತಾರೆ, ನಾನು ಬೆಳಿಗ್ಗೆ ಎದ್ದಾಗ ಒಂದು ಗ್ಲಾಸ್ ನೀರ ಕುಡಿತೇನೆ, ಸಂಜೆ ಮಲಗುವಾಗ ಒಂದು ಇದು ಕುಡಿತೇನೆ ನಾನು. ಅದರಿಂದ ನನ್ನ ಆರೋಗ್ಯ ಸದೃಢವಾಗಿದೆ. ಅದರಿಂದ ಈ ತೆಂಗನ್ನು ಸ್ವಲ್ಪ ಒಂದು ಮರ್ಯಾದೆಯ ಹಂತಕ್ಕೆ ಕೊಂಡೋಗಿ ನಿಲ್ಲಿಸಬೇಕು ಅಂತೇಳಿ ಅವರು ಹೋರಾಟ ಮಾಡಿದ್ದಾರೆ. ಕೇರಳದ ನಾರಾಯಣ ಅವರ ಹೆಸರು, ನನಗೆ ಅದು ಒಂದು ಸಭೆಯಲ್ಲಿ ಅವರು ಭಾಷಣ ಮಾಡಿದರು. ಆದರೆ ಇಲ್ಲಿ ಇದೇ ಮಾರ್ಗದಲ್ಲಿ ಹೋಗುವುದು, ಅದೇ ಊರಿನಲ್ಲಿ ಇರುವುದು, ಅದೇ ಊರಿನಲ್ಲಿ ಮತಗಳನ್ನು ಪಡೆದು ತಾನು ಮಂತ್ರಿ ಪದವಿಯನ್ನು ಹೊಂದಿದವರು, ಒಳ್ಳೆ ಕ್ರಿಯಾಶೀಲ ಕೂಡ. ಇದೇನೋ ನಿರ್ಲಕ್ಷ್ಯ ಮಾಡುವ ವ್ಯಕ್ತಿ ಅಲ್ಲ ಅವರು. ಇದು ಯಾಕೆ ನಿರ್ಲಕ್ಷ್ಯ ಮಾಡಿದ್ರು ಅಂತ ನನಗೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ಅವರ ಇಲ್ಲಿ ಕೂತ್ಕೊಂಡು ಅಲ್ಲಿ ಸಂತ್ರಸ್ತ ರೈತರನ್ನು ಕರೆದು ಇದಕ್ಕೆ ಅಧಿಕಾರಿಗಳನ್ನು ಕರೆದು ಪರ್ಯಾಯವಾದಂಥ ಮಾರ್ಗವನ್ನು ಹುಡುಕಬೇಕಿತ್ತು. ಪರ್ಯಾಯವಾದ ಮಾರ್ಗ ಅದೇ ಅವರು ಹೇಳಿದ್ದೆ, ಬೇರೆ ಏನಿಲ್ಲ ಇವ್ರ ಹತ್ರ. ಇವರಿಗೆ ಇಲ್ಲ. ಇಲ್ಲಿಯ ತೋಟಗಾರಿಕಾ ಅಧಿಕಾರಿ, ಜಿಲ್ಲಾಧಿಕಾರಿ ಇದ್ದಾರಲ್ಲ, ಈಸ್ ಓನ್ಲಿ ಫಾರ್ ಕೆಲವಾರು ಶೋಭಾಜಿಗಳ ಕಾರ್ಯಕ್ರಮ ಮಾಡಲಿಕ್ಕೆ ಮಾತ್ರ. ಇಲ್ಲಿ ಈಗ ನಾನು ಹೇಳಿದೆ, ಇದು ಬಂತು ಯಾವುದು, ತುಂಬೆ ನೀರ ಘಟಕ. ಇವರು ಪಾಲಕ್ಕಾಡ್ನವರು ತಗೊಂಡ್ರು. ಅದನ್ನು ತಗೊಂಡು ಅಲ್ಲಿಂದಲೇ ಕೇರಳದಿಂದಲೇ ಮೂರ್ತೆದಾರರನ್ನು ತಂದರು. ಆ ಮೂರ್ತೆ ಮಾಡಿದರು, ನೀರವನ್ನು ತೆಗೆದರು. ಇದು ಸಕ್ಕರೆ, ಅದರಲ್ಲಿ ಮಾಡುವುದು ಸಕ್ಕರೆ. ನೀವು ಮಹಾತ್ಮ ಗಾಂಧಿಯವರ ಯಾವ ಪುಸ್ತಕವನ್ನು ಓದಿದ್ರು ಫಸ್ಟಿಗೆ ಒಂದು ಇದನ್ನು ಬರೀತಾರೆ ಅವರು. ಏನಂದರೆ, ತೆಂಗಿನ ಮರದಿಂದ ತೆಗೆದ ನೀರನ್ನು ಸಕ್ಕರೆ ಮಾಡಿ ಬೆಲ್ಲ ಮಾಡಿ ಭಾರತದ ರೈತನನ್ನ ಬದುಕಿಸಬಹುದು. ಅದು ಒಂದು ವೇದವಾಕ್ಯವಾಗಿದೆ ಅವ್ರದ್ದು ಮಾತು. ಅದನ್ನು ಬದುಕಿಸ ಸಾಧ್ಯವೂ ಇದೆ. ಇಲ್ಲಿ ಇವರು ಬೆಲ್ಲ ಮಾಡಿದ್ರು, ಸಕ್ಕರೆ ಮಾಡಿದ್ರು. ಆ ಸಕ್ಕರೆ ಮಾಡಿದಾಗ ಅದೊಂದು 3 ವರ್ಷ ಅವರಿಗೆ ಇದಕ್ಕೆ ಕೊಟ್ಟದ್ದು, ಕಾಂಟ್ರಾಕ್ಟ್ ಕೊಟ್ಟದ್ದು ಇದನ್ನು ಮಾಡಲಿಕ್ಕೆ. ಆಗ ಅವರಿಗೆ 80 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಅನುದಾನ ಕೊಟ್ಟಿತು. ಯಾಕೆಂದ್ರೆ ಈ ಫ್ಯಾಕ್ಟರಿಯನ್ನು ಈಗ ಇದ್ದ ಮಟ್ಟದಿಂದ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ ಅಪ್ಗ್ರೇಡ್ ಮಾಡಿ ನೂತನ ತಂತ್ರಜ್ಞಾನಗಳ ಮೆಷಿನರಿಗಳನ್ನು ತಂದು ಇನ್ನೂ ಕೂಡ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಇದನ್ನ ಇಲ್ಲಿಯ ನಿರುದ್ಯೋಗಿ ಯುವಕರಿಗೆ, ಈಗ ಅಂದ್ರೆ ನಮ್ಮ ಯುವಕರಿಗೆ ಇದು ಅರ್ಥ ಆಗಲಿಲ್ಲ, 2,000 ರೂಪಾಯಿ 3,000 ರೂಪಾಯಿ ಅಥವಾ ಹುಡುಗಿಯರಿಗೂ ಕೂಡ ನಾನು ಹೇಳ್ತೇನೆ. ಯಾಕಂದ್ರೆ ಕಾಸರಗೋಡಿನಲ್ಲಿ ನೋಡ್ಬೇಕು ನೀವು, ಮರ ಹತ್ತುವಂತ ಟ್ರೈನಿಂಗ್ ಕೊಡ್ತಾರೆ, ನೀರ ತೆಗಿಲಿಕ್ಕೆ ಟ್ರೈನಿಂಗ್ ಕೊಟ್ಟರು. ಒಂದು 18ರಿಂದ 45 ವರ್ಷದ ಒಳಗೆ ಯಾವ ಗಂಡು ಇರಲಿ ಹೆಣ್ಣು ಇರಲಿ ಹೋಗ್ಲಿಕ್ಕೆ ಆಗ್ತದೆ ಮರಕ್ಕೆ, ಅದೊಂದು ವ್ಯವಸ್ಥೆ ಇತ್ತು. ಇಲ್ಲಿ ಏನಾಯ್ತಂದ್ರೆ ಈ 80 ಲಕ್ಷ ರೂಪಾಯಿಗಳನ್ನು ನಮ್ಮ ಈ ಅಧಿಕಾರಿಗಳು ಇಲ್ಲಿನ ತೆಗೆದು ಪಾಲಕ್ಕಾಡ್ ಕಂಪನಿ ಕೊಟ್ಟರು. ಅದೇ ಅಲ್ಲೇ ಕ್ಲೋಸ್ ಮಾಡಿದ್ರು. ಫ್ಯಾಕ್ಟ್ರಿಯೇ ಕ್ಲೋಸ್ ಆಯ್ತು. ಫ್ಯಾಕ್ಟ್ರಿಯೇ ಕ್ಲೋಸ್ ಆಗುವಾಗ ನಾವು ಸ್ವಲ್ಪ ಇಶ್ಯೂ ಮಾಡಿದೆವು. ಅದನ್ನು ಇಶ್ಯೂ ಮಾಡುವಾಗ ಒಮ್ಮೆ ಎಲ್ಲರನ್ನು ಕರೆದ್ರು, ಬನ್ನಿ ಮಾತಾಡುವ, ಇದನ್ನು ಪಾಲಕ್ಕಾಡ್ ಕಂಪನಿಯವರು ಇದು ಮಾಡ್ತಾರೆ, ಮತ್ತೆ ನೀವು ಕೂಡ ನೀರ ಮಾಡಿ, ನೀರಕ್ಕೆ ಒಂದು ಇಷ್ಟು ಹಣ ಕೊಡ್ತೇವೆ ನಾವು, ಎಷ್ಟು ಕೊಡ್ತೇವೆ ನೀವು ನೋಡುವ. ಅಲ್ಲ, ನಮಗೆ ಮಾಡುವುದು ಬಿಡುವುದು ಮತ್ತೇನ ವಿಚಾರ, ಅದು ಮತ್ತೆ ಪ್ರಯತ್ನ ಮಾಡಬಹುದು. ಇಲ್ಲಿ 30 ರೂಪಾಯಿ ಹೇಳಿದಾಗ ಆಯ್ತು ಅಂತ ಆ ದಿನ ಸಭೆ ಮುಗಿಯಿತು. ನಾನು ನಮ್ಮ ಉಳಿಪಾಡಿ ಗೊತ್ತು ರಾಜೇಶ್ ನಾಯ್ಕರು, ಅವರೊಂದು ಯಾವುದೇ ರಾಜಕೀಯ ಪಕ್ಷ ಇರಲಿ, ಅದು ನಮಗೆ ಇದು ಬಿಟ್ಟ ವಿಚಾರ ಅಲ್ಲ, ಆದರೆ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರಾಜಕಾರಣಿಯಾಗಿ ರೈತರ ಬಗ್ಗೆ ಚಿಂತನೆ ಮಾಡುವವರು ಅವರೊಬ್ಬರೇ, ಬೇರೆ ಯಾರಿಲ್ಲ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳೋದು ಹೋಗುದೇ, ಅವನ ಬೆನ್ನು ಮೂಳೆಯನ್ನು ಮುರಿದು ಹೋಗುದು. ಆದರೆ ಇವರು ಹಾಗಲ್ಲ, ಒಬ್ಬ ರೈತನ ಬಗ್ಗೆ ಚಿಂತನೆ, ದಿವಸಕ್ಕೆ ಹೊಸ ಪ್ರಯೋಗಗಳನ್ನು ಮಾಡುವಂಥ ಒಂದು ಚಿಂತನಾಶೀಲ ವ್ಯಕ್ತಿ ಇವರು ಕೇಳಿದೆ ನಾನು, 1 ಲೀಟರ್ ನೀರು ತೆಗೆದ್ರೆ ನಮ್ಗೆ ಎಷ್ಟು ನೀವು ಅವ್ರು ಮಾಡ್ತಾ ಇದ್ದಾರೆ, ಈಗ ಮಾಡೋದಿಲ್ಲ, ಅದು ಇನ್ನು ಒಮ್ಮೆ ಪ್ರಾರಂಭ ಮಾಡಿದ್ರು ಈ ಮೂರ್ತಿ ಮಾಡುವವರು ಸಿಗ್ಲಿಲ್ಲ. ಎಷ್ಟು ಕೊಡುವ ನಾವು, ಒಬ್ಬ ಮಾಡ್ತಾನೆ. ಈಗ ನಿಮ್ಗೆ ಒಂದು ತೋಟ ಇದೆ. ನಾವು ಇನ್ನಷ್ಟು ಚರ್ಚೆ ಮಾಡೋದು ಸಣ್ಣ ಬ್ರೇಕ್. ವೀಕ್ಷಕರ, ಇದೀಗ ಏನು ಕೆಲವೊಂದಿಷ್ಟು ತೆಂಗಿನ ಮರಕ್ಕೆ ಕೆಲವೊಂದಿಷ್ಟು ರೋಗಗಳು ಬಾಧಿಸ್ತಾ ಇರುವಂತದ್ದು, ಇದ್ರ ಬಗ್ಗೆ ಇನ್ನಷ್ಟು ಕೂಡ ನಮ್ಮ ಜೊತೆ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಆಹಾರ ಸಚಿವರು ನೀವು ಈ ಪ್ರದೇಶದ ಆಹಾರ ಭದ್ರತೆ ಕೊಡಿ ಅವರಿಗೆ, ಇವರಿಗೆ ಜನರಿಗೆ ಕೂತ್ಕೊಂಡು ಅದಕ್ಕೆ ಎಷ್ಟು ಹಣ ಬೇಕು. ಮೊನ್ನೆ ನೋಡಿ ಸಣ್ಣ ವಿಷಯ, ಇದನ್ನು ನಮ್ಮ ರೈತರನ್ನು ಎಷ್ಟು ಸಿಲ್ಲಿಯಾಗಿ ಇವರು ತಗೊಳ್ತಾರೆ ಅಧಿಕಾರಿಗಳು.
ಮತ್ತೆ ಈ ಜನಪ್ರತಿನಿಧಿಗಳಂದ್ರೆ ಯುವ ಜನತೆಗೆ ಪ್ರೋತ್ಸಾಹ ಕೊಡಬೇಕು, ನಾನು ಒಪ್ತೇನೆ. ಕ್ರೀಡೆಗೂ ಕೊಡಬೇಕು, ಅಲ್ಲ ಅಂತ ಹೇಳುವುದಿಲ್ಲ, ಅದನ್ನು ಆಕ್ಷೇಪವೂ ಮಾಡೋದಿಲ್ಲ. ಮೊನ್ನೆ ನಾನು ನಿಮ್ಮ ಸಸೀತಿನಲ್ಲಿ ಸರ್ಫಿಂಗ್ ಆಯ್ತು. ಸರ್ಫಿಂಗ್ ಆಗುವಾಗ ಮೂಡುಬಿದಿರೆ ಶಾಸಕರು ಬಹಳ ಸಂತೋಷದಿಂದ ಹೇಳ್ತಾರೆ, ಇದಕ್ಕೆ 300 ಕೋಟಿ ರೂಪಾಯಿ ಮಂಜೂರಾಗಿದೆ ಅಂತೇಳಿ. ಈಗ ಅಲ್ಲಿ ಹೇಳಿ, ಅಲ್ಲಿ ಆಹಾರ ಸಚಿವರು ಹೇಳಿ, ಈ ಪ್ರದೇಶಕ್ಕೆ ಅವರ ಕ್ಷೇತ್ರದಲ್ಲೇ, ಬೇರೆ ಎಲ್ಲೂ ಹೊರಗಿನಲ್ಲಿ ಇಲ್ಲ, ಅದು ಅವರ ಕ್ಷೇತ್ರದ ಇದೆ, ಉಳ್ಳಾಲದಲ್ಲಿ ಇದೆ, ತೊಕ್ಕೊಟ್ಟಿನಲ್ಲಿದೆ, ತಲಪಾಡಿಯವರೆಗಿದೆ. ಅವರ ಕ್ಷೇತ್ರಕ್ಕೆ ಎಷ್ಟು ಬೇಕು ಅಷ್ಟು ಫಂಡನ್ನು ಹೇಗೆ ಇವರು ಸರ್ಫಿಂಗಿಗೆ ಇದು ಮಾಡಿದ್ರ, ಅದೇ ರೀತಿ ಈ ಸಾಯುತ್ತಿರುವಂತಹ ರೈತನಿಗೆ ಕೊಡ್ಲಿಯಮ್ಮ. ಸ್ವಲ್ಪ ಇಚ್ಛಾಶಕ್ತಿಯನ್ನು ಮುಂದೆ ಬರಲಿ. ಇನ್ನು ಚುನಾವಣೆ ಬಂತು, ಇನ್ನು ಚುನಾವಣೆಯಲ್ಲಿ ನೀವೇ ಗೆಲ್ಲುವುದು, ಬೇರೆ ಅಲ್ಲಿ ಗೆಲ್ಲುವುದೂ ಇಲ್ಲ. ಆದ್ದರಿಂದ ನಾನು ಆಹಾರ ಸಚಿವರ ಹತ್ರ ಈಗಲೂ ಒತ್ತಾಯ ಮಾಡ್ತಾ ಇದ್ದೇನೆ, ಒಂದು ವಿಶೇಷವಾದಂಥ ಅಧಿಕಾರಿಗಳ ಮಾತು ಕೇಳಬೇಡಿ, ಸುಳ್ಳು ಹೇಳುವುದು ಅವರು. ಅವರಂದ್ರೆ ಅಲ್ಲಿ ನೋಡಿ, KDP ಸಭೆ ಆಗ್ತದೆ ಜಿಲ್ಲಾ ಪಂಚಾಯತ್ನಲ್ಲಿ, ಎಷ್ಟು ವರ್ಷಕ್ಕೆ 1-2-3 ಸಲ ಆಗ್ತದೆ. ಇಷ್ಟರವರೆಗೆ ಇದನ್ನು ಮಾತಾಡಲಿಲ್ಲ. ತೆಂಗಿನ ಮರದ ಬಗ್ಗೆ ಇಷ್ಟರವರೆಗೆ ಮಾತಾಡಲಿಲ್ಲ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇರುವುದು ಇವರ ಇದರಲ್ಲಿ. ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸಲಿ ಇಲ್ಲಿಗೆ ಸರ್ಕಾರಕ್ಕೆ, ಇಷ್ಟು ನಮಗೆ ಬೇಕು. ಆದ್ದರಿಂದ ಇಲ್ಲಿ ಬದುಕಿಸುವಂತ ಒಂದೇ ಒಂದು ದಾರಿ ಅಂದ್ರೆ ಅದಕ್ಕೊಂದು ದೊಡ್ಡ ಇಲ್ಲಿನ ಈಗ ಬಂದಂತ ತೋಟಗಾರಿಕೆ ಇಲಾಖೆಯಲ್ಲಿ ಪುನಶ್ಚೇತನ ಅಂತ ಒಂದು ಯೋಜನೆ ಇದೆ. ಅದು ಎಷ್ಟು ನಿಮ್ಗೆ ಒಂದಕ್ಕೆಲ್ಲ ಇದು ಕೊಡುದು, ಸುಫಲ ಕೊಡುದು, ಅದೇ ಪುನಶ್ಚೇತನ. ಅಥವಾ ಸಾವಯವ ಗೊಬ್ಬರಗಳನ್ನು ಕೊಡುದು, ಅದು ಕೊಟ್ಟು ನೀವು ಅದಕ್ಕೆ ಹಾಕಿಬಿಡಿ ಅಂತೇಳಿ. ಆದ್ರೆ ಯಾವಾಗ ನಾನು ಕೇಳೋದು ಒಂದೇ ಪ್ರಶ್ನೆ, ಇದರಲ್ಲಿ ಇದ್ದದ್ರಲ್ಲಿ ಯಾವಾಗ ಬರ್ತದೆ? ಅದಕ್ಕಿಂತ ಅದನ್ನು ರಿಪ್ಲೇಸ್, ಇಡೆ ಸಸಿ ಅಂತ ಹೇಳ್ತಾರೆ, ಅದೇ ಎಡೆ ಸಸಿ ಇಡ್ಲಿಕ್ಕೆ ಆಗ್ತದೆ. ಆ ಎಡೆ ಸಸಿಯನ್ನು ಇಟ್ಟು 3 ವರ್ಷದ ಮೇಲೆ ಇದು ಬರ್ತದೆ, 3 ವರ್ಷದಲ್ಲೇ ಬರ್ತದೆ. ಈಗ ನೂತನವಾದಂತಹ ಇದು ಬಿಡುಗಡೆ ಮಾಡಿದಂಥ ತಳಿಗಳು 3 ವರ್ಷದಲ್ಲಿ ಬರ್ತದೆ. ಅಲ್ಲಿಯ ಅದು ಹೈ ಕ್ವಾಲಿಟಿ ಇದ್ದು, ಅದು ಕೂಡ ನಾವು ನೋಡಿದ್ದೇವೆ. ಇದಕ್ಕೆ ಕೃಷಿ ಮಂತ್ರಾಲಯ ಇದೆ, ಇದು ತೆಂಗು ಅಭಿವೃದ್ಧಿ ಮಂಡಳಿ ಇದೆ. ತೆಂಗು ಅಭಿವೃದ್ಧಿ ಮಂಡಳಿಯಲ್ಲಿ ನಮ್ಮ MP ಅವರೇ ಇದ್ದಾರೆ. ಒಂದು ಹೊಂದಾಣಿಕೆಯಿಂದ ಈ ಪ್ರದೇಶದ ಎರಡೂ ಕೂಡ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಇಬ್ಬರು ಪ್ರಬಲರಾದಂಥ ಇವರು ಜನಪ್ರತಿನಿಧಿಗಳು ಈ ಪ್ರದೇಶದಲ್ಲಿ ಇದ್ದಾರೆ. ಆದರೆ ನಮ್ಮ ದುರಾದೃಷ್ಟ, ರೈತನಿಗೆ ಸರ್ಫಿಂಗಿಗೆ 300 ಕೋಟಿ ಇದೆ, ಆದರೆ ನಮಗಿಲ್ಲ, ರೈತರಿಗೆ. ಹೌದು, ಹಾಗೆ ಸುಬ್ರಹ್ಮಣ್ಯ ಅವರೇ, ಇದೀಗ ಅಲ್ಲ, ಸರ್ಫಿಂಗಿನ ಬಗ್ಗೆ ಇನ್ನು ಯೋಜನೆ ಏನು ತಪ್ಪು ತಿಳ್ಕೊಳ್ಬಾರ್ದು, ಅದಕ್ಕೆ ನಮ್ದೇನು ಒಪ್ಪಿಗೆ ಇದೆ, ಆದರೆ ಇದು ಕೂಡ ನಮ್ದು ಬೇಡಿಕೆ ಅಷ್ಟೇ. ಓಕೆ, ಹಾಗೆ ಸುಬ್ರಹ್ಮಣ್ಯ ಅವರೇ, ಇದೀಗ ಕೆಲವೊಂದಿಷ್ಟು ತೆಂಗಿನ ಮರಗಳು ಸತ್ತು ಹೋಗ್ತಾ ಇರುವಂತದ್ದು, ಆದ್ರೆ ಒಂದೆಡೆ ನೋಡೋದಾದ್ರೆ ನಾವು ಪರಿಸರ ಕೂಡ ಒಂದೆಡೆ ನಾಶ ಆಗ್ತಿರುವಂತಹ ಭೀತಿಯಲ್ಲಿ ಎದುರಾಗ್ತಾ ಇರುವಂತದ್ದು. ಇವತ್ತು ಪರಿಸರ ಸಂರಕ್ಷಣೆ ಅಂತ ಹೇಳುವುದು ಕೇವಲ ಪರಿಸರ ದಿನಾಚರಣೆ ದಿವಸಕ್ಕೆ ಮಾತ್ರ ಸೀಮಿತ ಆಗಿದೆ. ನಾವು ಇವತ್ತು ವಿಶ್ವದಲ್ಲಿ ಅಥವಾ ಭಾರತದಲ್ಲಿ ಒಂದೊಂದು ದಿನಕ್ಕೂ ಒಂದೊಂದು ಮಹತ್ವವನ್ನು ಕೊಟ್ಟು ಪ್ರತಿಯೊಂದು ದಿವಸವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಈ ಆಚರಣೆಗಳು ಆ ದಿವಸಕ್ಕೆ ಮಾತ್ರ ಸೀಮಿತವಾಗಿರೋದ್ರಿಂದ ಈ ನಮ್ಮ ಉದ್ದೇಶ ಏನಿದೆ ಅದು ಈಡೇರದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಇವತ್ತು ಪರಿಸರದ ಬಗ್ಗೆ ಪ್ರತಿಯೊಬ್ಬನಿಗೂ ಆ ಒಂದು ಕರ್ತವ್ಯ ದೃಷ್ಟಿಯಲ್ಲಿ ಪರಿಸರವನ್ನು ರಕ್ಷಿಸುವಂಥ, ಬೆಳೆಸುವಂಥ, ಉಳಿಸುವಂಥ ಜವಾಬ್ದಾರಿ ಇದೆ. ಮುಖ್ಯವಾಗಿ ಇಲಾಖೆ ಮತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಏನು ಮಾಡ್ತದೆ ಅಂತೇಳಿ ತಮಗೆ ಗೊತ್ತಿರುವ ಹಾಗೆ ಪತ್ರಿಕೆಗಳ ಮೂಲಕ ಅಥವಾ ಮಾಧ್ಯಮಗಳ ಮೂಲಕ ಪರಿಸರ ದಿನಾಚರಣೆಯ ದಿವಸ ಅದರ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟು ಕಾಟಾಚಾರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಚಿತ್ರಣವನ್ನು ಬಿಂಬಿಸುವ ಒಂದು ಪ್ರಯತ್ನವನ್ನು ಮಾಡ್ತದೆ. ನಿಜವಾಗಿ ಆ ಪರಿಸರವನ್ನು ಉಳಿಸಿ ಬೆಳೆಸುವಂಥ ಒಂದು ಇಚ್ಛಾಶಕ್ತಿಯನ್ನು ಅಥವಾ ಅದಕ್ಕೆ ಬೇಕಾದಂಥ ಧೋರಣೆಯನ್ನು ಅನುಸರಿಸದೇ ಇರುವುದು ಇದು ನಮ್ಮ ದುರಂತ. ಇವತ್ತು ನಾವು ಒಂದು ಕುಡಿಯುವ ನೀರಿನ ವ್ಯವಸ್ಥೆಯ ಬಗ್ಗೆ ನೋಡೋದಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟಿಗೆ ಹೇಳೋದಿದ್ರೆ ಅದರಲ್ಲೂ ವಿಶೇಷವಾಗಿ ಮಂಗಳೂರಿಗೆ ನೀರು ಪೂರೈಸುವಂಥ ತುಂಬೆಯ ಕಿಂಡಿ ಅಣೆಕಟ್ಟು ಅಂತ ಏನಿದೆ, ಇವತ್ತು ಅದರ ಹೆಸರಲ್ಲೇ ದುರಂತ ಇದೆ. ಕಿಂಡಿ ಅಣೆಕಟ್ಟು ಅಂತ ಹೇಳಿದರೆ ಆ ಅಣೆಕಟ್ಟಿನ ಮೇಲೆ ನೀರು ಹರಿದು ಹೋಗಬೇಕು. ಇವತ್ತು ನೂತನವಾಗಿ ಸರ್ಕಾರ ಏನು 100 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಕಿಂಡಿ ಅಣೆಕಟ್ಟು ಅಂತ ಹೇಳಿ ನಿರ್ಮಾಣ ಮಾಡಿದೆ. ಆದರೆ ಅದು ಕಿಂಡಿ ಅಣೆಕಟ್ಟಲ್ಲ, ಅದು ವೆಂಟೆಡ್ ಡ್ಯಾಮ್ ಅಲ್ಲ, ಡ್ಯಾಮ್. ಅದರ ಮೇಲೆ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಈಗಿನ ಹೊಸ ಡ್ಯಾಮ್ನಲ್ಲಿ ಇಲ್ಲ. ಆದರೂ ಅವರು ಅದಕ್ಕೆ ಹೆಸರನ್ನು ಮಾತ್ರ ಕಿಂಡಿ ಅಣೆಕಟ್ಟು ಅಂತಲೇ ಕೊಟ್ಟಿರ್ತಾರೆ. ಆ ನಾಮಫಲಕವನ್ನು ಕೂಡ ಅಲ್ಲಿ ಅಳವಡಿಸ್ತಾರೆ. ಇದು ಸರ್ಕಾರ ಹೇಳುವುದೊಂದು ಮಾಡುವುದೊಂದು ಅಂತ ಹೇಳುವುದಕ್ಕೆ ಒಂದು ಸ್ಪಷ್ಟವಾದಂಥ ನಿದರ್ಶನ. ಇವತ್ತು ಆ ನೂತನವಾದಂಥ ಡ್ಯಾಮ್ ಏನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಇವರು 8 ಮೀಟರ್ ನೀರು ಸಂಗ್ರಹದ ಸಾಮರ್ಥ್ಯ ಉಂಟು. ಆದರೆ ಅವರ ಅನುಕೂಲಕ್ಕಾಗಿ ಈ ಬಾರಿ 5 ಮೀಟರ್ ನೀರನ್ನು ಸಂಗ್ರಹ ಮಾಡಿದ್ದಾರೆ. ಇದರ ಒಂದಿಗೆ
ಆ ತುಂಬೆಯ ಇವತ್ತು ಜಲ ಸಂಗ್ರಹ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಬಂಟ್ವಾಳ ತಾಲೂಕಿನ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆ ಇರಬಹುದು ಅಥವಾ ಒಳಚರಂಡಿ ವ್ಯವಸ್ಥೆಯ ಆ ಯೋಜನೆಗಳ ಕಲ್ಮಶಗಳು ಏನಿದೆ, ನಾವು ಇವತ್ತು ಬ್ರಹ್ಮರ ಕೂಟ್ಲಿನಲ್ಲೇ ನೋಡಿದರೆ ಅಲ್ಲಿಯ ನಗರವಾಸಿಗಳ ಆ ಪುರಸಭೆ ವ್ಯಾಪ್ತಿಯ ಆ ಮಲಿನ ನೀರು ನೇರವಾಗಿ ಒಟ್ಟಾರೆಯಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನ ತರ್ತಾರೆ, ಆದ್ರೆ ಅದು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಇರೋದಿಲ್ಲ ಅನ್ನುವಂತಹ ಕಾರಣಗಳಿಗೋಸ್ಕರ ಅದರ ಸಾಧಕ ಬಾಧಕಗಳನ್ನು ಸರಿಯಾಗಿ ವಿಮರ್ಶೆ ಮಾಡ್ತಾರೆ. ಸುಬ್ರಹ್ಮಣ್ಯ ಅವರು ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಬಂದು, ಹಾಗೆ ಮನೋಹರ್ ಶೆಟ್ಟಿ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದು, ಇಬ್ರು ಕೂಡ ಸಾಕಷ್ಟು ವಿಷಯಗಳನ್ನ ಇವತ್ತು ಚರ್ಚೆ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ತೆಂಗಿನ ಮರಕ್ಕೆ ಇಂತಹ ಒಂದು ರೋಗಗಳು ಬಾಧಿಸ್ತಾ ಇರುವಂತದ್ದು, ಆದ್ರೆ ರೈತನ ಒಂದು ಏನು ಅವನ ಒಂದು ಫಸಲು ಅಥವಾ ಆ ರೀತಿ ಒಂದು ಕೊಡುವಂತದ್ದು ತೆಂಗಿನ ಮರ, ಆದ್ರೆ ಅದಕ್ಕೆ ಇಂತಹ ರೋಗಗಳು ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಲ್ಲಿ ಒಂದು ಸ್ಪಂದನೆಯನ್ನ ನೀಡ್ತಾ ಇಲ್ಲ, ಜೊತೆಗೆ ಒಂದು ಪರಿಹಾರವನ್ನ ಕೂಡ ನೀಡಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಪರಿಹಾರಧನ ಆಗಿರ್ಬೋದು ಅಥವಾ ಒಂದು ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂತಹ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ರೆ ಇಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಹಾಗೆ ಸುಬ್ರಹ್ಮಣ್ಯ ಅವರು ಜೊತೆಗೆ ಮನೋಹರ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ರು. ಯಾಕಂತ ಹೇಳಿದ್ರೆ ತೆಂಗಿನ ಮರಗಳಿಗೆ ಇದೀಗ ಸಾಕಷ್ಟು ರೋಗಗಳು ಬಾಧಿಸ್ತಾ ಇರುವಂತದ್ದು, ಆ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಇದೀಗ ಕಂಗಾಲಾಗಿರುವಂತದ್ದು, ಜೊತೆಗೆ ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ಕೂಡ ಅಧಿಕಾರಿಗಳು ನೀಡಬೇಕಾಗುತ್ತದೆ, ಜೊತೆಗೆ ಸಾಕಷ್ಟು ಪರಿಹಾರಧನವನ್ನ ಕೂಡ ಇಂತಹ ಸಂದರ್ಭದಲ್ಲಿ ನೀಡಬೇಕಾಗುತ್ತೆ. ರೈತನಿಗೆ ಒಂದು ಬೆನ್ನೆಲುಬಾಗಿ ಒಂದು ಸರ್ಕಾರ ಕೂಡ ನಿಲ್ಬೇಕಾಗುತ್ತೆ ಎನ್ನುವಂತಹ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ರೆ. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.